ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಈಗ ದೇಶದೆಲ್ಲೆಡೆ ಚರ್ಚೆ ನಡೀತಾ ಇರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಸಿಎಎ, ಎನ್ಆರ್ಸಿ ಹಾಗೆಯೇ ಎನ್ಪಿಆರ್ ಕಾಯ್ದೆಯ ಬಗ್ಗೆ. ಈ ಒಂದು ಕಾಯ್ದೆಯ ಬಗ್ಗೆ ಕೆಲವರು ಇದರ ಪರವಾಗಿದ್ರೆ ಇನ್ನೂ ಕೆಲವರು ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಇಷ್ಟೇ ಅಲ್ಲದೆ ಕೆಲವರು ಇದಕ್ಕೆ ಒಂದು ಪ್ರತಿಭಟನೆಯನ್ನ ಕೂಡ ಮಾಡುವ ಮೂಲಕ ಏನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಈ ಸಿಎಎ, ಎನ್ಆರ್ಸಿ ಹಾಗೆಯೇ ಎನ್ಪಿಆರ್ ಅಂದ್ರೆ ಏನು, ಇದಕ್ಕೆ ಕಾರಣ ಏನು, ಇವೆಲ್ಲದರ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಖ್ಯಾತ ಚಿಂತಕರಾದಂತಹ ಶಿವಸುಂದರ್ ಅವರಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ನಾನು ಆಗ್ಲೇ ಹೇಳಿದಂತೆ ದೇಶದಾದ್ಯಂತ ಈ ಒಂದು ಸಿಎಎ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಈ ಒಂದು ಸಿಎಎ, ಎನ್ಆರ್ಸಿ ಹಾಗೆಯೇ ಎನ್ಪಿಆರ್ ಕಾಯ್ದೆ ಅಂದ್ರೆ ಏನು ಅನ್ನುವಂಥದ್ದು ಸರ್ ಮೊದಲನೇದಾಗಿ? ಮೇಡಮ್, ನೀವು ಹೇಳ್ತಿರೋ ಹಾಗೆ ಹೇಳ್ತಾರೆ. ಒಂದು ಸಣ್ಣ ಕರೆಕ್ಷನ್ನು ಏನಂತಂದ್ರೆ, ಸಿಎಎ ಪರವಾಗಿ ವಾಗ್ವಾದಗಳು ನಡೀತಿವೆ, ಸಿಎಎ, ಎನ್ಪಿಆರ್, ಎನ್ಆರ್ಸಿ ವಿರೋಧಿಸಿ ಜನ ಹೋರಾಟ ಮಾಡ್ತಿದ್ದಾರೆ ಬೀದಿ. ಅವೆರಡು ವ್ಯತ್ಯಾಸ ಇದೆ. ಮತ್ತು ಇದನ್ನ ವಿರೋಧಿಸಿ ಈಗಾಗಲೇ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನಮ್ಮ ಮಂಗಳೂರಲ್ಲೂ ಕೂಡ ಗೋಲಿಬಾರಲ್ಲಿ 2 ಪ್ರಾಣ ಕಳ್ಕೊಂಡಿದ್ದಾರೆ. ಅಂದ್ರೆ ಇಡೀ ದೇಶಾದ್ಯಂತ ಜನರಿಗೆ ಇದು ಆತಂಕ ಮೂಡಿಸಿರುವಂತಹ 3 ತ್ರಿವಳಿ ಕಾಯ್ದೆ. ಇದರಲ್ಲಿ ಸಿಎಎ ಒಂದು ವಿಭಾಗ, ಎನ್ಪಿಆರ್, ಎನ್ಆರ್ಸಿ ಇವೆರಡು ಅವಳಿ ಜವಳಿ ಇದ್ದಂಗೆ, ಅಥವಾ ಎನ್ಪಿಆರ್ ತಾಯಿ, ಎನ್ಆರ್ಸಿ ಮಗಳು, ಆ ಥರ ಇದ್ದಂಗೆ ಅವೆರಡರ ಸಂಬಂಧ. ಸಿಎಎ ಏನು ಹೇಳುತ್ತೆ, ಈ ದೇಶಕ್ಕೆ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಿಂದ ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗಿ ಡಿಸೆಂಬರ್ 31, 2014 ಮುಂಚೆ ಬಂದವರನ್ನ, ಯಾರನ್ನ, ಹಿಂದೂಗಳು, ಸಿಖ್ಖರು, ಜೈನರು, ಬೌದ್ಧರು ಮತ್ತು ಪಾರ್ಸಿಗಳು, ಕ್ರಿಶ್ಚಿಯನ್ನರು, ಈ 6 ಧರ್ಮೀಯರನ್ನ ಅಕ್ರಮ ವಲಸಿಗರು ಅಂತ ಪರಿಗಣಿಸಬಾರದು. ಅವ್ರು 5 ವರ್ಷ ಇಲ್ಲಿ ವಾಸ ಮಾಡಿದ್ರೆ ಅವ್ರಿಗೆ ಪೌರತ್ವ ಕೊಡಬೇಕು ಅಂತ ಹೇಳುತ್ತೆ ಈ ಕಾಯ್ದೆ. ಇದರ ಬಗ್ಗೆ ಬಿಜೆಪಿ ಸರ್ಕಾರ ಹೇಳ್ತಿರೋದೇನು, ಇದು ಪೌರತ್ವ ಕೊಡುವ ಕಾಯ್ದೆ ಹೊರತು ಕಿತ್ಕೊಳ್ಳೋ ಕಾಯ್ದೆ ಅಲ್ಲ. ಸಿಎಎ ಇಂದ ಈ ದೇಶದ ಮುಸ್ಲಿಮರ ಪೌರತ್ವ ಹೋಗಲ್ಲ, ಇದು ನಿಜ. ಸಿಎಎ ಕಾಯ್ದೆಯಿಂದ ಈ ದೇಶದ ಮುಸ್ಲಿಮರು ನೇರವಾಗಿ ಏನು ಬಾಧೆಗೊಳಗಾಗಲ್ಲ. ಆದರೆ ಇದರಲ್ಲಿರೋ ಸಮಸ್ಯೆ ಏನಪ್ಪಾ ಅಂದರೆ, ಇದೇ 3 ದೇಶಗಳಿಂದ ಮುಸ್ಲಿಮರು ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗಿ ಬಂದರೆ ನಾವು ಪೌರತ್ವ ಕೊಡಲ್ಲ ಅನ್ನತ್ತೆ ಕಾಯ್ದೆ. ಸಿಎಎ ಕಾಯ್ದೆಯ ವಿಷಯ ಇರೋದು, ಈ 3 ದೇಶಗಳು ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಮುಸ್ಲಿಮೇತರರು ಮತ್ತು ಮುಸ್ಲಿಮರು ಅಂತ ಅದು ವಿಭಜನೆ ಮಾಡುತ್ತೆ. ನಮ್ಮ ದೇಶದ ಸಂವಿಧಾನದಲ್ಲಿ ಮೊದಲು ಪೌರತ್ವ ಏನು ಅಂತ ಒಂದು ಅರ್ಥ ಮಾಡ್ಕೊಳ್ಳೋಣ. ಪೌರತ್ವ ಅಂದರೆ ನನಗೂ ನನ್ನ ಸರ್ಕಾರಕ್ಕೂ ಇರೋ ಸಂಬಂಧ. ಅದು ಬೇರೆ ದೇಶದಲ್ಲಿ ರಾಜರುಗಳ ಕಾಲದಲ್ಲಿ ಏನಿರ್ತಿತ್ತು, ರಾಜ ಹೇಳ್ದಂಗೆ ಪ್ರಜೆ ಕೇಳ್ತಿದ್ದ, ರಾಜ ಪ್ರಜೆ ಇರ್ತಿದ್ರು. ಪ್ರಜಾಪ್ರಭುತ್ವದಲ್ಲಿ ಯಾರಿರ್ತಾರೆ, ನಾಗರಿಕರು, ಮತ್ತು ನಾಗರಿಕರು ಆಯ್ಕೆ ಮಾಡಿದ ಸರ್ಕಾರ ಇರುತ್ತೆ. ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ, ರಾಜರ ಕಾಲದಲ್ಲಿ ರಾಣಿ ಹೊಟ್ಟೆಲ್ ರಾಜ ಹುಡ್ತಿದ್ದ, ಪ್ರಜಾಪ್ರಭುತ್ವದಲ್ಲಿ ಮತಪೆಟ್ಟಿಗೆಯಲ್ಲಿ ರಾಜ ಹುಡ್ತಾನೆ, ಮತ್ತು ಅವನು ರಾಜ ಅಲ್ಲ, ಅವನಿಗೆ ಅಧಿಕಾರ ನಾವು ಕೊಡ್ತೀವಿ. ಸೊ ಹೀಗಾಗಿ ಪೌರರು ಅಂದರೆ ಹಕ್ಕುಳ್ಳ ನಾಗರಿಕರು. ನಾನು ಈ ದೇಶದ ಪೌರ ಆದರೆ ಮಾತ್ರ ನನಗೆ ಒಂದು ಓಟ್ ಹಾಕೋದಕ್ಕೆ, ಈ ದೇಶದಲ್ಲಿ ಬದುಕಕ್ಕೆ, ಇಲ್ಲ ಕೆಲಸ ಮಾಡೋಕ್ಕೆ, ನನಗೆ ಬೇಕಾದ ಕಡೆ ಹೋಗಿ ನೆಲೆಸೋಕ್ಕೆ, ವ್ಯಾಪಾರ ಮಾಡೋಕ್ಕೆ, ಅವೆಲ್ಲ ಹಕ್ಕುಗಳು ನನಗೆ ಬರೋದು ನಾನು ಪೌರನಾದರೆ ಮಾತ್ರ. ಹೀಗಾಗಿ ಪೌರತ್ವ ಅಂದರೆ ಹಕ್ಕುಗಳ ಹಕ್ಕು. ನಾನು ಪೌರನಾದ್ರೇ ಮಿಕ್ಕಿದ್ದೆಲ್ಲ ಹಕ್ಕು, ಸರ್ಕಾರದಿಂದ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಕೇಳೋ ಹಕ್ಕು ಬರೋದು ನನಗೆ. ಹೀಗಾಗಿ ಈ ದೇಶದ ಪೌರರು ಯಾರಾಗಬೇಕು, ಒಂದು ದೇಶದಲ್ಲಿ ಪೌರರು ಯಾರು ಅನ್ನೋ ಪ್ರಶ್ನೆ ಬಂದಾಗ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಥರ ಆಯ್ಕೆ ಮಾಡಿಕೊಂಡು, ಅಂದರೆ ಕೆಲವರು ಏನಂದ್ರು, ಒಂದು ಜಾತಿಗೆ ಸೇರಿದವರು ಮಾತ್ರ ಈ ದೇಶದ ಪೌರರು ಅಂದರು. ಬೇರೆ ದೇಶದಲ್ಲಿ ಕೆಲವರು ಒಂದು ಧರ್ಮದವರು ಅಂದರು, ಒಂದು ಜನಾಂಗದವರು ಅಂತಂದರು. ಆದರೆ ಪ್ರಜಾಪ್ರಭುತ್ವ ದೇಶಗಳು ನಮ್ಮ ಭಾರತವನ್ನು ಒಳಗೊಂಡಂತೆ ಏನು ತೀರ್ಮಾನ ಮಾಡಿದ್ರು, ಈ ದೇಶದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅಥವಾ ಈ ದೇಶಕ್ಕೆ ಬಂದು ಯಾರ್ಯಾರು ನೆಲೆಸಿದ್ದಾರೆ ಅವರೆಲ್ಲ ಈ ದೇಶದವರು. ಈ ದೇಶದ ಪೌರರು ಯಾರು ಅಂತಂದರೆ ಹುಟ್ಟಿರಬೇಕು ಅಥವಾ ಇಲ್ಲಿ ನೆಲೆಸಿರಬೇಕು, ಅವರು ಈ ದೇಶದ ಪೌರರು ಅಂತ ನಾವು ತೀರ್ಮಾನ ಮಾಡಿದ್ವಿ. ಇದಕ್ಕೆ ಧರ್ಮ ಯಾವತ್ತೂ ಕೂಡ ಒಂದು ಮಾನದಂಡವೇ ಆಗಿರಲಿಲ್ಲ. ನೀವು ಹಿಂದೂಗಳಾಗಿರ್ರಿ, ಸಿಖ್ರಾಗಿರ್ರಿ, ಕ್ರಿಶ್ಚಿಯನ್ರಾಗಿರ್ರಿ, ಯಹೂದಿಗಳಾಗಿರ್ರಿ, ಈ ದೇಶದಲ್ಲಿ ಹುಟ್ಟಿದರೆ ಮತ್ತು ಈ ದೇಶದಲ್ಲಿ ಬಂದು ವಾಸ ಮಾಡಿದರೆ ನೀವು ಈ ದೇಶದ ಪೌರರು. ಈ ದೇಶ ನಂದು ಅಂದ್ಕೊಂಡಿರಲ್ಲ, ಅವ್ರದ್ದು ಈ ದೇಶ. ಯಾಕಂದರೆ ನಮ್ಮ ದೇಶ ಬಹಳ ವಿಶಿಷ್ಟವಾದಂಥ ದೇಶ. ಬೇರೆ ದೇಶಗಳಲ್ಲಿ ನೀವು ನೋಡಿದ್ರೆ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ಜನಾಂಗಗಳಿರ್ತವೆ. ಆ ದೇಶದಲ್ಲಿ ಪ್ರಜಾತಂತ್ರ ಸುಲಭ. ಆದರೆ ನಮ್ಮ ದೇಶ ಮೂಲಭೂತವಾಗಿ ವಲಸಿಗರ ದೇಶ. ಇದು ಕೆಲವರು 40,000 ವರ್ಷದಿಂದ ಬಂದರು, ಕೆಲವರು 3,500 ವರ್ಷದಿಂದ ಬಂದರು, ಕೆಲವರು 1,000 ವರ್ಷದಿಂದ ಬಂದರು. ಹೀಗಾಗಿ ನಾವೆಲ್ಲರೂ ಕಟ್ಟಿದ ದೇಶ. ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತಂದರೆ ಇದರಲ್ಲಿ ಮೇಲೂ ಕೀಳು ಇರಬಾರ್ದು. ಆ್ಯಕ್ಚುಲಿ ನಮಗೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ, ಸ್ವಾತಂತ್ರ್ಯ ನಾವು ಗಳಿಸ್ಕೋಬೇಕಾದ್ರೆ ಬ್ರಿಟಿಷರಿಗೆ, ಅಮೇರಿಕಾದವ್ರಿಗೆ ಎಲ್ಲರಿಗೂ ದೊಡ್ಡ ಡೌಟ್ ಇತ್ತು. ಈ ದೇಶ ಇಷ್ಟೊಂದು ವಿಧ ವಿಧವಾದ ಸಂಸ್ಕೃತಿ, ವಿಧ ವಿಧವಾದ ಭಾಷೆ ಇರೋ ಈ ದೇಶ ನಿಜಕ್ಕೂ ಒಂದು ರಾಷ್ಟ್ರವಾಗಿ ಉಳಿಯುತ್ತಾ, ಇದು ಛಿದ್ರ ಛಿದ್ರ ಆಗಿಬಿಡುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ 2020 ಜನವರಿ 26ಕ್ಕೆ ನಾವು ಗಣರಾಜ್ಯವಾಗಿ 71 ವರ್ಷ
ನಾವು ಸಾಬೀತು ಮಾಡಿದ್ದೀವಿ. ಹೆಂಗೆ ಸಾಬೀತು ಮಾಡೋಕ್ಕೆ ಸಾಧ್ಯ ಆಯಿತು? ನಮ್ಮ ಸಂವಿಧಾನ ಅದಕ್ಕೆ ಅವಕಾಶ ಕೊಡ್ತು. ನಮ್ಮ ಸಂವಿಧಾನದಲ್ಲಿ ಏನು ಹೇಳ್ತು? ಈ ದೇಶದಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಈ ದೇಶದಲ್ಲಿ ಎಲ್ಲರೂ ಸರ್ವ ಸಮಾನರು, ಹಾಗೂ ಈ ದೇಶದಲ್ಲಿ ಹುಟ್ಟಿರೋರೆಲ್ಲ ಈ ದೇಶದ ಪೌರರು, ಯಾವ ಧರ್ಮವೂ ಶ್ರೇಷ್ಠ ಅಲ್ಲ, ಗಂಡಸ್ಗಿಂತ ಹೆಂಗಸ್ಗಿಂತ ಗಂಡಸ್ ಶ್ರೇಷ್ಠ ಅಲ್ಲ, ಬ್ರಾಹ್ಮಣರು ಮಿಕ್ದವ್ರಿಗಿಂತ ಶ್ರೇಷ್ಠ ಅಲ್ಲ, ಹಿಂದೂಗಳು ಮುಸ್ಲಿಮರಿಗಿಂತ ಶ್ರೇಷ್ಠ ಅಲ್ಲ, ಎಲ್ಲರೂ ಸಮಾನರು ಅಂತ ಹೇಳಿದಕ್ಕೆ ನಮ್ಮ ದೇಶ ಆಯಿತು. ಹೀಗಾಗೇನೆ ನಮ್ಮ ಪೌರತ್ವ ನಮ್ಮ ದೇಶಕ್ಕೆ ಹೆಂಗೆ ಬಂತು ಅಂದರೆ, ಈ ದೇಶದಲ್ಲಿ ಹುಟ್ಟಿದವರಿಗೆ ತಾರತಮ್ಯ ಇಲ್ಲ, ಧಾರ್ಮಿಕ ತಾರತಮ್ಯ ಇಲ್ದಿರ ನಾವು ಪೌರತ್ವ ಕೊಟ್ವಿ. ಅದರ ಭಾಗವಾಗಿಯೇ 1955ರಲ್ಲಿ ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಅಂತ ಆಯಿತು. ಅದರ ಪ್ರಕಾರ ಸಂಸತ್ತಲ್ಲಿ ಜಾರಿ ಆಯಿತು. 5 ರೀತಿ ನಾವು ಪೌರತ್ವವನ್ನು ಪಡ್ಕೊಳ್ಬೋದು. ಒಂದು ಹುಟ್ಟಿನಿಂದ, ಇನ್ನೊಂದು ನಮ್ಮ ಅಪ್ಪ ಅಮ್ಮ ಎಲ್ಲಿ ಹುಟ್ಟಿದ್ರೆ ಅದರಿಂದ, 3ನೇದು ನಾನು ಬೇರೆ ದೇಶದಲ್ಲಿದ್ದರೂ ಈ ದೇಶಕ್ಕೆ ಬಂದು ರಿಜಿಸ್ಟರ್ ಮಾಡಿ 11 ವರ್ಷ ವಾಸ ಮಾಡಿದ್ರೆ ನ್ಯಾಚುರಲೈಸೇಷನ್ ಅಂತಾರೆ. ಹಾಗೆಯೇ ಅಮೇರಿಕಾದ ಪೌರ ಆಗಿದ್ದೆ ಅಂತ ಇಟ್ಕೊಳ್ರಿ, ನಾನು ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟು 7 ವರ್ಷ ಇಲ್ಲಿ ವಾಸ ಮಾಡಿದ್ರೆ ನನಗಿಲ್ಲಿ ಪೌರತ್ವ ಸಿಗುತ್ತೆ ರಿಜಿಸ್ಟ್ರೇಷನ್ ಮೂಲಕ. ಹಾಗೂ ಯಾವುದಾದ್ರೂ ಭೌಗೋಳಿಕ ಪ್ರದೇಶಗಳನ್ನ ಭಾರತ ವಶಪಡಿಸ್ಕೊಂಡ್ರೆ ಆ ದೇಶದ ಜನರು ಈ ದೇಶದ ಪ್ರಜೆಗಳಾಗ್ತಾರೆ. ಇಲ್ಲೂ ಕೂಡ ಧಾರ್ಮಿಕ ತಾರತಮ್ಯ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲದಿರ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಬೇರೆ ಯಾವುದಾದ್ರೂ ದೇಶದಲ್ಲಿ ಪೌರರು ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗಿದ್ದರು ಅಂತ ಇಟ್ಕೊಳ್ರಿ, ಯಾವುದೇ ಬರೀ ಧಾರ್ಮಿಕ ಅಲ್ಲ, ಬೇರೆ ಯಾವುದೇ ದೌರ್ಜನ್ಯಕ್ಕೆ ತುತ್ತಾದರೂ ನಮ್ಮ ದೇಶ ಅವ್ರಿಗೆ ಪೌರತ್ವ ಕೊಟ್ಟಿದೆ, ಆಶ್ರಯವನ್ನು ಕೊಟ್ಟಿದೆ. ಒಂದು 2-3 ಉದಾಹರಣೆಗಳು ನೀವು ಗಮನಿಸ್ಬೋದು. 1948ರಲ್ಲಿ ದೇಶ ವಿಭಜನೆ ಆದಮೇಲೆ ಪಾಕಿಸ್ತಾನದಿಂದ 1.5 ಕೋಟಿ ಜನ ಹಿಂದೂಗಳು ಭಾರತಕ್ಕೆ ಬಂದರು. ಆಗಿನ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಿದ್ರು. ಅವರೆಲ್ಲರಿಗೂ ಭಾರತ ಆಶ್ರಯವೂ ಕೊಡ್ತು, ಪೌರತ್ವವೂ ಕೊಡ್ತು. 1959ರಲ್ಲಿ ಚೈನಾ ಟಿಬೆಟನ್ನು ಆಕ್ರಮಣ ಮಾಡ್ತು. ಟಿಬೆಟ್ಟಿಂದ 2.5 ಲಕ್ಷ ಬೌದ್ಧರು ಭಾರತಕ್ಕೆ ಬಂದರು. ಅವ್ರಿಗೆ ಆಶ್ರಯ ಕೊಟ್ವಿ, ಪೌರತ್ವ ಕೊಟ್ವಿ. ಅದಾದಮೇಲೆ 1971ರಲ್ಲಿ ಬಾಂಗ್ಲಾದೇಶ ವಿಮೋಚನೆ ಆಯಿತು. ಅಲ್ಲಿಂದ 88 ಲಕ್ಷ ಜನ ಹಿಂದೂಗಳು ಭಾರತಕ್ಕೆ ಬಂದರು. ಆಗಲೂ ಕೂಡ ಅವ್ರಿಗೆ ಆಶ್ರಯ ಕೊಟ್ವಿ, ಪೌರತ್ವ ಕೊಟ್ವಿ. 1971ರಲ್ಲಿ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಗೂ ಶ್ರೀಲಂಕಾದ ಪ್ರಧಾನಮಂತ್ರಿ ಸಿರಿಮಾವೋ ಬಂಡಾರನಾಯ್ಕು ಒಂದು ಒಪ್ಪಂದ ಆಗುತ್ತೆ. ಯಾಕಂದರೆ ಭಾರತ ಮೂಲದ ತಮಿಳರು ಅಲ್ಲಿ ಕಾಫಿ ತೋಟಗಳಲ್ಲಿ, ಟೀ ತೋಟಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರ 10 ಲಕ್ಷ ಜನಕ್ಕೆ ಭಾರತಕ್ಕೆ ಕರ್ಕೊಂಬಂದು ಅವರಿಗೆ ನಮ್ಮ ಭಾರತದಲ್ಲಿ ಪೌರತ್ವ ಕೊಟ್ಟರು. 1983ರಲ್ಲಿ ಬೌದ್ಧ ಭಿಕ್ಷುಗಳು ಮತ್ತು ಶ್ರೀಲಂಕಾ ಸರ್ಕಾರ ಶ್ರೀಲಂಕಾದ ತಮಿಳರ ಮೇಲೆ ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡಿದ್ರು. ಅವತ್ತಿಂದ ಇವತ್ತಿನ ತನಕ 4.5 ಲಕ್ಷ ತಮಿಳರು ಬಂದಿದ್ದಾರೆ. ಅವ್ರಿಗೆ ಪೌರತ್ವ ಕೊಟ್ಟಿದ್ದೀವಿ, ಆಶ್ರಯ ಕೊಟ್ಟಿದ್ದೀವಿ. ಇವೆಲ್ಲ ಮಾಡಬೇಕಾದ್ರೆ CAA ಇತ್ತ? ಈ ತಿದ್ದುಪಡಿ ಬೇಕಿತ್ತ? ಈ ತಿದ್ದುಪಡಿ ಇರಲಿಲ್ಲ. ಈ ತಿದ್ದುಪಡಿ ಇಲ್ದಿರನೇ ಕೊಟ್ಟಿದ್ದೀವಿ. ಮತ್ತೆ ಆ ಥರ ಆಶ್ರಯ ಕೊಡಬೇಕಾದ್ರೆ ನೀನು ಹಿಂದೂನಾ, ನೀನು ಮುಸ್ಲಿಮಾ, ನೀನು ಸಿಕ್ಕ, ನೀನು ಬೌದ್ಧನ ಅಂತ ಕೇಳಿಲ್ಲ. ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾದವ್ರಿಗೆ ಬಂದರೆ ಮೊದಲ ಆಶ್ರಯ, ಇಲ್ಲಿ 11 ವರ್ಷ ವಾಸ ಮಾಡಿದ್ರೆ ಪೌರತ್ವ. ಇದು ನಮ್ಮ ಸಂವಿಧಾನದಲ್ಲೇ ಇದೆ. ಹಾಗಿದ್ದ ಮೇಲೆ CAA ಅಗತ್ಯ ಏನಿತ್ತು? CAA ಅಗತ್ಯವಿಲ್ಲದೆ ಅವ್ರು ಹೇಳ್ತಿರೋದೇನು? ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾದವ್ರಿಗೆ ಪೌರತ್ವ ಕೊಟ್ಟರೆ ತಪ್ಪೇನ್ರಿ ಅಂತ ಕೇಳ್ತಿದ್ರು. ಖಂಡಿತ ತಪ್ಪಲ್ಲ, ಖಂಡಿತ ಅವ್ರಿಗೆ ಪೌರತ್ವ ಕೊಡಬೇಕು. ಆದರೆ ಮುಸ್ಲಿಮರು ಕೊಡಲ್ಲ ಅಂತ ಯಾಕಂತೀರಿ? ನಾವು ಆ ಥರ ಧರ್ಮದ ಆಧಾರಿತ ತಾರತಮ್ಯವೇ ಮಾಡಿಲ್ಲ. ಅಂದ್ರೆ ಮುಸ್ಲಿಮರು ಬಹುಸಂಖ್ಯಾತರು ಅನ್ನುವಂತಹ ಒಂದು ದೃಷ್ಟಿಯಿಂದ ಕೂಡ ಅದನ್ನ ಹೇಳ್ತಿದ್ದಾರೆ. ಅಲ್ಲೇನಾಗುತ್ತೆ, ಅಲ್ಲೊಂದು ದೊಡ್ಡ ಸುಳ್ಳಿದೆ. ವಾಸ್ತವದಲ್ಲಿ ಅವ್ರು ಹೇಳೋದೇನಪ್ಪ ಅಂದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಈ 3 ದೇಶಗಳೇ ಯಾಕೆ ಅಂದ್ರೆ 2 ಕಾರಣ ಹೇಳ್ತಾರೆ. ಒಂದು ಹೇಳೋದು ಇದು ಅವಿಭಜಿತ ಭಾರತದ ಭಾಗ ಅಂತ. ಎಸ್ ಸರ್, ಈ ಬಗ್ಗೆ ಒಂದು ಚರ್ಚಿಸೋಣ ಸರ್. ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ, ನೀವು NRC ಒಂದು ಕಾಯ್ದೆಯ ಬಗ್ಗೆ ಹೇಳ್ತಾ ಇದ್ರಿ, CAA ಬಗ್ಗೆ ಹೇಳ್ತಾ ಇದ್ರಿ. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಾದ್ರೆ ಸರ್. ಸೊ ನಾವೆಲ್ಲಿಗೆ ನಿಲ್ಸಿದ್ವಿ ಅಂದ್ರೆ, ನೀವು ಹೇಳ್ದಂಗೆ ಈ 3 ದೇಶಗಳೇ ಯಾಕೆ ಅನ್ನೋದಕ್ಕೆ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ, ಈ 3 ದೇಶಗಳು ಅವಿಭಜಿತ ಭಾರತದ ಭಾಗ, ಆದ್ದರಿಂದ ಈ 3 ದೇಶಗಳು ಅಂತ ಮೊದಲನೇದು ಹೇಳ್ತಾರೆ. ಆದ್ರೆ ಅಫ್ಘಾನಿಸ್ತಾನ ಭಾರತದ ಭಾಗ ಆಗಿರಲಿಲ್ಲ. ಅಫ್ಘಾನಿಸ್ತಾನ ವಾಸ್ ನೆವರ್ ಪಾರ್ಟ್ ಆಫ್ ಈವನ್ ಬ್ರಿಟಿಷ್ ಇಂಡಿಯಾ. ಆದರೆ ಬ್ರಿಟಿಷ್ ಭಾರತದ ಭಾಗ ಆಗಿದ್ದು 1935 ತನಕ ಬರ್ಮಾದಲ್ಲಿ ರೋಹಿಂಗ್ಯಾ ಮುಸ್ಲಿಮರನ್ನ ಇಡೀ ಜಗತ್ತಿನಲ್ಲೇ ಅತ್ಯಂತ ತೀವ್ರವಾದಂಥ ಧಾರ್ಮಿಕ ದೌರ್ಜನ್ಯಕ್ಕೆ ಗುರಿ ಮಾಡ್ತಿದ್ದಾರೆ. ಯಾಕೆ ಬರ್ಮಾನ್ ಸೇರಿಸ್ಕೊಂಡಿಲ್ಲ ಅವಿಭಜಿತ ಭಾರತದ ಭಾಗ? ಆದರೆ ಇದು ಒಂದು. ಎರಡನೇ, ನೀವು ಹೇಳ್ದಂಗೆ ಅವ್ರು ಹೇಳ್ತಿರೋದೇನು, ಇವು 3 ಕೂಡ ಇಸ್ಲಾಮಿಕ್ ದೇಶಗಳು. ಇಸ್ಲಾಮಿಕ್ ದೇಶಗಳಲ್ಲಿ ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗೋರು ಮುಸ್ಲಿಮೇತರರೇ ಅಲ್ವಾ ಅಂತ ಹೇಳ್ತಾರೆ. ವಾಸ್ತವ ಏನಪ್ಪ ಅಂತಂದರೆ, 1974ರಲ್ಲಿ ಪಾಕಿಸ್ತಾನದ ಸಂವಿಧಾನಕ್ಕೆ 2ನೇ ತಿದ್ದುಪಡಿಯಾಗಿ ಅಲ್ಲಿ ಏನು ಹೇಳಿದ್ದಾರೆ ಅವರು ಅಂದರೆ, ಅಹಮದೀಯ ಮುಸ್ಲಿಮರು ಮುಸ್ಲಿಮರಲ್ಲ. ಅಹಮದೀಯರು
ಪಾಕಿಸ್ತಾನದಲ್ಲಿ ನಮಾಜ್ ಮಾಡೋಂಗಿಲ್ಲ, ಕುರಾನ್ ಪಠಿಸೋಂಗಿಲ್ಲ, ಹಾಗೇನಾದರೂ ಮಾಡಿದ್ರೆ ಅದು ದೈವದ್ರೋಹ, ದೇಶದ್ರೋಹ ಅಂತ ಹೇಳ್ತಾರೆ. ಇವತ್ತು ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗ್ತಿರೋರು ಹಿಂದೂಗಳಿಗಿಂತ ಸಿಖ್ಖರಿಗಿಂತ ಅಹಮದೀಯ ಮುಸ್ಲಿಮರು. ಇದನ್ನು ನಾನು ಹೇಳ್ತಿರೋದಲ್ಲ, ಇದನ್ನು ಹೇಳಿದ್ದೆ ಯಾರು? 2018ರಲ್ಲಿ ಸುಷ್ಮಾ ಸ್ವರಾಜ್ ಅವರ ಪ್ರತಿನಿಧಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದ ಮುಂದೆ ಅಧಿಕೃತ ಹೇಳಿಕೆಯನ್ನು ಕೊಟ್ಟು ಪಾಕಿಸ್ತಾನ ತನ್ನದೇ ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರಾದ ಅಹಮದೀಯರ ಮೇಲೆ ಧಾರ್ಮಿಕ ದೌರ್ಜನ್ಯ ನಡೆಸ್ತಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ನೀವೇನು ಹೇಳ್ತಿದ್ದೀರಿ? ಹಾಗಾದರೆ ಅಲ್ಲಿರೋ ಹಿಂದೂ ಸಿಖ್ಖರ ಜೊತೆ ಪಾಕಿಸ್ತಾನದ ಅಹಮದೀಯರು ಕೂಡ ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗಿದ್ದಾರೆ. ಆದರೆ ಅಹಮದೀಯರು ಮತ್ತು ಹಿಂದೂಗಳು ಇಬ್ಬರೂ ಕೂಡ ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗಿ ಭಾರತಕ್ಕೆ ಬಂದರೆ ನೀವು ಅಹಮದೀಯರನ್ನು ಸೇರಿಸ್ಕೊಳ್ಳಲ್ಲ, ಹಿಂದೂಗಳನ್ನು ಸೇರಿಸ್ಕೊತೀರಿ. ಇದು ತಾರತಮ್ಯ. ಅದೇ ರೀತಿ ಅಫ್ಘಾನಿಸ್ತಾನದಲ್ಲಿ ಹಜಾರಾ ಮುಸ್ಲಿಮರು ಅಂತ ಇದ್ದಾರೆ. ಅವ್ರನ್ನ ತಾಲಿಬಾನಿಗಳು ಅವ್ರನ್ನ ಕಂಡ್ರಾಗೋದಿಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ಮುಂಗಲೈಟ್ ಫೀಚರ್ಸ್ ಇರ್ತವೆ. ಅತಿ ಹೆಚ್ಚು ಕೊಂದಿರೋದು ಅವರು ಹಜಾರಾ ಮುಸ್ಲಿಮರನ್ನ. ಅವ್ರಿಗೆ ನಿಮ್ಮ ಭಾರತಕ್ಕೆ ಬಂದ್ರೆ ಅವಕಾಶ ಇಲ್ಲ. ಆದ್ರೆ ಈ ಬಗ್ಗೆ ಏನು ಬಿಜೆಪಿ ಜನಜಾಗೃತಿಯನ್ನ ಕೂಡ ಮೂಡಿಸ್ತಾ ಇದೆ, ಅದಕ್ಕೂ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಯಾಕೆ ಅನ್ನುವಂಥದ್ದು? ಕರೆಕ್ಟ್. ಜನಜಾಗೃತಿಯನ್ನ ಯಾವಾಗ ಮೂಡಿಸ್ತಿದ್ದಾರೆ ಅವರು? ಇದು ನೋಡಿ, ಇದು ಎಂತ ವಿಚಿತ್ರ ಅಂದ್ರೆ ನಮ್ಮ ಇಡೀ 70 ವರ್ಷದ ಭಾರತದಲ್ಲಿ ಒಂದು ಕಾಯ್ದೆಯನ್ನ ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿ ಅದನ್ನ ಸೆಲೆಕ್ಟ್ ಕಮಿಟಿಗೂ ಕೊಡದಿರ, ಸಂಸದರಿಗೂ ಕೂಡ ಸರಿಯಾಗಿ ಅದನ್ನು ವಿಶ್ಲೇಷಣೆ ಮಾಡಿ ವಿಚಾರಣೆ, ಯಾಕಂದ್ರೆ ಏನು ಮಾಡ್ತಾರೆ ಸಂಸತ್ನಲ್ಲಿ, ಒಂದು ಕಾಂಪ್ಲೆಕ್ಸ್ ಕಾಯ್ದೆ ಇತ್ತು ಅಂದರೆ ಸೆಲೆಕ್ಟ್ ಕಮಿಟಿ ಅಂತ ಕೊಡ್ತಾರೆ. ಸೆಲೆಕ್ಟ್ ಕಮಿಟಿನಲ್ಲಿ ಅವರು ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೂ ಕೊಡಲಿಲ್ಲ, ರಾತ್ರೋರಾತ್ರಿ ಪಾಸ್ ಮಾಡಿದ್ರು. ಎಲ್ಲ ಪಾಸ್ ಮಾಡಿದ್ಮೇಲೆ ಈಗ ಮನೆಗೆ ಬರ್ತಿದ್ರಿ, ಮನೆಗೆ. ನೀವು ಜನಜಾಗೃತಿ ಯಾವಾಗ ಮಾಡಬೇಕಾಗಿತ್ತು? ಕಾಯ್ದೆ ಪಾಸ್ ಮಾಡೋಕ್ಕೆ ಮುಂಚೆ ಮಾಡಬೇಕು. ಇದು ಎಲ್ಲ ಕಡೆ ಡೆಮಾಕ್ರೆಟಿಕ್ ಕಂಟ್ರೀಸ್ ಅನುಸರಿಸೋದು. ಉದಾಹರಣೆ ಬ್ರೆಕ್ಸಿಟ್ ನೋಡಿ, ಬ್ರೆಕ್ಸಿಟ್ ಅಂತ ಬ್ರಿಟನ್ನಲ್ಲಿ ನಡೀತಾ ಇದೆ. ಬ್ರಿಟನ್ ಯುರೋಪ್ನಲ್ಲಿ ಇರಬೇಕಾ ಬಿಡಬೇಕಾ? ಅವ್ರು ತೀರ್ಮಾನ ತಗೊಂಡ್ಬಿಟ್ಟು ಬರಲಿಲ್ಲ ಜನರ ಹತ್ರ, ಇರ್ಬೇಕಾ ಬಿಡ್ಬೇಕಾ ಓಟ್ ಹಾಕಿ ಅಂತ ಹೋದ್ರು. ಕಾಯ್ದೆ ಮಾಡಕ್ ಮುಂಚೆ ಜನರ ಹತ್ರ ಹೋಗ್ಬೇಕು, ಕಾಯ್ದೆ ಮಾಡಿದ್ಮೇಲಲ್ಲ. ಆದ್ರೆ ಇದಕ್ಕೂ ಮುನ್ನ 10 ಬಾರಿ ಏನು ತಿದ್ದುಪಡಿ ಆಗಿದೆ ಈ ಒಂದು ಕಾಯ್ದೆಗೆ ಸಂಬಂಧಪಟ್ಟಂತೆ. ನಾನು ಅದೇ ಹೇಳಿದ್ದು, 10 ಬಾರಿ ತಿದ್ದುಪಡಿ ಆದಾಗಲೂ ಯಾವ ಸಂದರ್ಭದಲ್ಲೂ ಕೂಡ ಧರ್ಮಾಧಾರಿತ ತಾರತಮ್ಯ ಇರಲೇ ಇರಲಿಲ್ಲ. ಅದಕ್ಕೆ ಅದನ್ನ ಯಾರೂ ಕೂಡ ಪ್ರಶ್ನಿಸಲೂ ಇಲ್ಲ, ಅದರ ವಿರುದ್ಧ ಹೋರಾಟವೂ ನಡೀಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್, ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಂವಿಧಾನ ಮತ್ತು ಸ್ವಾತಂತ್ರ್ಯ ಹೋರಾಟದ ಆಶಯಗಳಿಗೆ ವಿರುದ್ಧವಾಗಿ ಪೌರತ್ವ ಕೊಡುವುದಕ್ಕೆ ಧರ್ಮವನ್ನು ಒಂದು ಮಾನದಂಡ ಮಾಡ್ತಾ ಇದ್ದೀರಿ. ಇದು ತಪ್ಪು. ಇದ್ರ ಜೊತೆ ಇನ್ನೊಂದು ನಾನು ಹೇಳ್ತೀನಿ, ಇದನ್ನು ಯಾಕೆ ಇವರು ಮಾಡ್ತಿದ್ದಾರೆ? ಅವರು ಮನೆಗೆ ಹೋಗಿ ಕರಪತ್ರ ಕೊಡ್ತಿರೋದ್ರಲ್ಲಿ ಏನು ಹೇಳ್ತಿದ್ದಾರೆ? CAA ಬಗ್ಗೆ ಮಾತಾಡ್ತಿದ್ದಾರೆ ಹೊರತು NPR NRC ಬಗ್ಗೆ ಮಾತಾಡ್ತಿಲ್ಲ. ಅದರಲ್ಲಿ ಇನ್ನೊಂದು ಏನು ಹೇಳ್ತಿದ್ದಾರೆ? ನಾನಾಗಲೇ ಅವ್ರು ಹೇಳ್ತಿರೋದ್ರಲ್ಲಿ ಅರ್ಧ ಸತ್ಯವನ್ನು ನಾನು ಹೇಳಿದೆ. ಇದು ಪೌರತ್ವವನ್ನು ಕಿತ್ತುಕೊಳ್ಳುವ ಕಾಯ್ದೆ ಅಲ್ಲ, ಇದು ಸ್ಥಳೀಯ ಮುಸ್ಲಿಮರ ಪೌರತ್ವವನ್ನು ಕಿತ್ತುಕೊಳ್ಳುವ ಕಾಯ್ದೆಯೂ ಅಲ್ಲ. ಹೊರದೇಶಗಳಿಂದ ಬರುವಂತ ಮುಸ್ಲಿಮೇತರ ಧರ್ಮೀಯರಿಗೆ ಪೌರತ್ವ ಕೊಡುವ ಕಾಯ್ದೆ. ಆದರೆ ಮುಸ್ಲಿಮರಿಗೆ ಪೌರತ್ವವನ್ನು ನಿರಾಕರಿಸುವ ಕಾಯ್ದೆ. ಯಾವ ದೇಶದ ಮುಸ್ಲಿಮರಿಗೆ? ಆ 3 ದೇಶಗಳ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನದಿಂದ ಧಾರ್ಮಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇಲ್ಲ ಅನ್ನುವಂತಹ ಒಂದು ದೃಷ್ಟಿಯಿಂದ ಕೂಡ ಧಾರ್ಮಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ಭಾರತ ಸರ್ಕಾರವೇ ಒಪ್ಕೊಂಡಿದೆಯಲ್ಲ. ನಾನು ಅದನ್ನೇ ನಿಮ್ಗೆ ಹೇಳಿದ್ದು. ಸೆಪ್ಟೆಂಬರ್ 18, 2018ನೇ ಇಸ್ವಿನಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕು ಆಯೋಗದ ಮುಂದೆ ಮೋದಿ ಸರ್ಕಾರದ ವಿದೇಶಾಂಗ ಮಂತ್ರಿಯಾಗಿದ್ದಂಥ ಸುಷ್ಮಾ ಸ್ವರಾಜ್ ಅವರ ರಾಯಭಾರಿ ಕೊಟ್ಟಿರುವ ಅಧಿಕೃತ ಹೇಳಿಕೆ, ಪಾಕಿಸ್ತಾನದಲ್ಲಿ ಅಹಮದೀಯರು ಧಾರ್ಮಿಕ ಅಲ್ಪಸಂಖ್ಯಾತರಾಗಿ ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಇದು ಸರ್ಕಾರ ಕೊಟ್ಟಿರೋ ಹೇಳಿಕೆ. ಹಾಗಾದ್ರೆ ಅವ್ರನ್ನ ಪರಿಗಣಿಸ್ತಿಲ್ಲ. ಇದು ವೈರುಧ್ಯ. ಇದು ಇದರಲ್ಲಿ ಪ್ರಶ್ನೆ ಯಾತಕ್ಕೆ ತಂದ್ರು CAA ಅನ್ನೋದು ತುಂಬ ಮುಖ್ಯವಾದ್ದು. ಇದರಲ್ಲಿ ಅವರಿಗೆ ಘನವಾದಂಥ ಉದ್ದೇಶಗಳೇನೂ ಇಲ್ಲ. ಹಂಗೆ ನೋಡೋದಾದರೆ 2016ರಲ್ಲೇ ಇದನ್ನು ತರಕ್ಕೆ ಶುರು ಮಾಡಿದ್ರು. 2016ರಲ್ಲಿ ಲೋಕಸಭೆಯಲ್ಲಿ ಪಾಸ್ ಆಯಿತು, ರಾಜ್ಯಸಭೆಯಲ್ಲಿ ಬಿದ್ದೋಯ್ತು. ಆವಾಗ ಒಂದು ಸೆಲೆಕ್ಟ್ ಕಮಿಟಿ ಮಾಡಿದ್ದಾಗ ಎಷ್ಟು ಜನ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಅಂತ ನೀವು ನೋಡಿದ್ರೆ ಬರೀ 31,000 ಜನವೇ. 31,000 ಜನ ಬೇರೆ ದೇಶಗಳಿಂದ, ಅದರಲ್ಲಿ 25,000 ಜನ ಹಿಂದೂಗಳಷ್ಟೇ. ಆದ್ರೆ ಇನ್ನೊಂದು ಹಾಕಿದಾರಲ್ಲ, ಈಗ 2014ರ ಡಿಸೆಂಬರ್ 31 ಒಳಗಡೆ ಬಂದಿರಬೇಕು ನೀವು ಈ ದೇಶಕ್ಕೆ. ಅಂದ್ರೆ ಅರ್ಥ ಏನು? 2014ರ ಡಿಸೆಂಬರ್ 31 ಆದ್ಮೇಲೆ ಆ 3 ದೇಶದಲ್ಲಿ ಧಾರ್ಮಿಕ ದೌರ್ಜನ್ಯ ನಡೆಯಲ್ವಾ? ಅಥವಾ ಧಾರ್ಮಿಕ ದೌರ್ಜನ್ಯ ನಡೆಸಬೇಡಿ ಅಂತ ನೀವು ಅವ್ರಿಗೆ ಆದೇಶ ಕೊಟ್ಟಿದ್ದೀರಾ? ಇದಕ್ಕೆ ತರ್ಕವೇ ಇಲ್ಲ. ಎರಡನೇದಾಗಿ ನಮ್ಮ ಆರ್ಟಿಕಲ್ 14 ಇದೆ ನಮ್ಮ ಸಂವಿಧಾನದಲ್ಲಿ. ಅದರ ಪ್ರಕಾರ ಯಾವುದೇ ವ್ಯಕ್ತಿಗೆ ಸರ್ಕಾರ ಧಾರ್ಮಿಕ ತಾರತಮ್ಯ ಮಾಡಬಾರ್ದು. ನಾಗರಿಕ ಅಂತ ಪದ ಬಳಸಿಲ್ಲ, ವ್ಯಕ್ತಿ ಅಂತ ಪದ ಬಳಸಿದ್ದಾರೆ. ವ್ಯಕ್ತಿಗಳ್ಯಾರು? ನಾಗರಿಕರು ಆಗಿರ್ಬೋದು, ಅಕ್ರಮ ವಲಸಿಗರು ಆಗಿರ್ಬೋದು, ನಿರಾಶ್ರಿತರು ಆಗಿರ್ಬೋದು, ವಿದೇಶಿಯರು ಆಗಿರ್ಬೋದು. ಈಗ ಬಾಂಗ್ಲಾದೇಶದಿಂದ ನಿಮ್ಮ ದೇಶದ ಒಳಗಡೆ ಬಂದ್ಬಿಟ್ರು ಅವರು. ಯಾರು? ಹಿಂದೂಗಳು ಬಂದರು, ಮುಸ್ಲಿಮರು ಬಂದರು. ಇವರಿಬ್ಬರು ಅಕ್ರಮ ವಲಸಿಗರು. ಈ ಅಕ್ರಮ ವಲಸಿಗರಲ್ಲಿ ಧರ್ಮದ ಆಧಾರದಲ್ಲಿ ಮುಸ್ಲಿಮರು, ಮುಸ್ಲಿಮೇತರರು ಅಂತ ನೀವು ತಾರತಮ್ಯ ಮಾಡಕ್ ಬರಲ್ಲ. ಅದು ಸಂವಿಧಾನ ವಿರೋಧಿ ಆಗುತ್ತೆ. ಅದನ್ನ ನೀವು ಏನಕ್ಕೆ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ನಾವೊಂದು ಅರ್ಥ ಮಾಡ್ಕೋಬೇಕು. ಅದನ್ನು ತುಂಬ ಸ್ಪಷ್ಟವಾಗಿ ಅವರು ಯಾವಾಗ ಈ ಐಡಿಯಾ ಬಂದಿದೆ, ಯಾವಾಗ ಅಸ್ಸಾಂನಲ್ಲಿ NRC ಮಾಡೋದು.
ಅಸ್ಸಾಂನಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆನೆ NRC ಮಾಡಿ ಏನು ಮಾಡಿದ್ರು, ಅಲ್ಲಿ ಬಂಗಾಳಿಗಳ ಒಳಹರಿವು ಜಾಸ್ತಿ ಇತ್ತು, ಸ್ಥಳೀಯರ ಜನಸಂಖ್ಯೆ ಕಡಿಮೆ ಆಗ್ತಿತ್ತು, ದೊಡ್ಡ ಹಿಂಸಾತ್ಮಕ ಹೋರಾಟ ನಡೀತು. 1979ರಿಂದ 85 ತನಕ ಹಿಂಸಾತ್ಮಕ ಹೋರಾಟ ನಡೀತು. ಹೋರಾಟ ನಡೆದಾಗ IMDT ಆ್ಯಕ್ಟ್ ಅಂತ ಮಾಡಿದ್ರು, ಅಂದರೆ ಬಂಗಾಳಿ ಫಾರಿನರ್ಸ್ನ ಗುರುತಿಸಿ 71ಕ್ಕೆ ಮುಂಚೆ ಬಂದಿದ್ದವರು ಭಾರತೀಯರು, 71 ನಂತರ ಬಂದವ್ರನ್ನೆಲ್ಲ ಗುರುಸ್ಬಿಟ್ಟು ಹೊರಗಾಗ್ತೀವಿ ಅಂದರು. ಆ ಕಾಯ್ದೆ ಜಾರಿಗೆ ಬರಲಿಲ್ಲ. ಕೊನೆಗೆ 2013ರಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತು, NRC ಮಾಡಿ ಅಂತಂದ್ರು. NRCಗೂ IMDTಗೂ ಇರೋ ವ್ಯತ್ಯಾಸ ಒಂಚೂರು ಅರ್ಥ ಮಾಡ್ಕೊಂಬೋಣ. IMDT ಪ್ರಕಾರ ನ್ಯಾಚುರಲ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತಾರೆ, ನ್ಯಾಯ ಮಾನದಂಡದ ಮೂಲಕ ಒಬ್ಬ ಪೊಲೀಸರು ಒಬ್ಬ ಕಳ್ಳನ ಅರೆಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಮ್ಮ ಜುಡಿಷಿಯಲ್ ಪ್ರಿನ್ಸಿಪಲ್ಸ್ ಏನು ಹೇಳುತ್ತೆ, ಪೊಲೀಸರು ಕಳ್ಳನ್ನ ತೊಗೊಂಬಂದು ಕೋರ್ಟ್ ಮುಂದೆ ಇಟ್ಟು ಒಂದು ಚಾರ್ಜ್ ಶೀಟ್ ಇಡ್ತಾರೆ. ಚಾರ್ಜ್ ಶೀಟಲ್ಲಿ ನೋಡ್ರಿ ಇವ್ನು ಕಳ್ಳ ಅಂತ, ಅವ್ನು ಕಳ್ಳ ಅಂತ ಪೊಲೀಸರು ಸಾಬೀತು ಮಾಡಬೇಕು. ಕಳ್ಳ ನಾನು ಕಳ್ಳ ಅಲ್ಲ ಅಂತ ಸಾಬೀತು ಮಾಡ್ಕೋಬೇಕಾಗಿಲ್ಲ, ಪೊಲೀಸರು ಅವ್ನು ಕಳ್ಳ ಅಂತ ಸಾಬೀತು ಮಾಡಬೇಕು. IMDT ಆ್ಯಕ್ಟಲ್ಲಿ ಇದ್ದಿದ್ದೇನು, ಯಾರಾದರೂ ಫಾರಿನರ್ ಇದ್ದರೆ ಅವನ್ನ ಪೊಲೀಸ್ ಅರೆಸ್ಟ್ ಮಾಡಿದಾಗ ಪೊಲೀಸ್ ಅವನ್ನ ಫಾರಿನರ್ ಅಂತ ಸಾಬೀತು ಮಾಡಬೇಕಾಗಿತ್ತು. NRC ಏನಪ್ಪ ಅಂದರೆ, ನಾನು ಯಾರನ್ನಾದರೂ ಹಿಡಿದ್ರೆ ನಾನು ಫಾರಿನರ್ ಅಲ್ಲ ಅಂತ ಸಾಬೀತು ಮಾಡ್ಕೊಳ್ಳೋ ಜವಾಬ್ದಾರಿ ಯಾರು ಅರೆಸ್ಟ್ ಆಗ್ತಾನೋ ಒಂದು. ಅಷ್ಟು ಮಾತ್ರ ಅಲ್ಲ, ಈಗೇನಾಯಿತು, ಅಕ್ರಮ ವಲಸಿಗರನ್ನ ಹೆಂಗೆ ಪತ್ತೆ ಹಚ್ಚಬೇಕು ಅಂತಂದರೆ, ಅಸ್ಸಾಂನಲ್ಲಿ 3,30,00,000 ಜನ ಇದ್ದಾರೆ. 3,30,00,000 ಜನರು ಕೂಡ ತಾವು ನಾಗರಿಕರು ಅಂತ ಸಾಬೀತು ಮಾಡ್ಕೊಳ್ಳೋದಕ್ಕೆ ಕಾಗದ ಪತ್ರ ಕೊಡಬೇಕು. ಯಾರ ಹತ್ರ ಕಾಗದ ಪತ್ರ ಇಲ್ವೋ ಅವ್ರು ಅಕ್ರಮ ವಲಸಿಗರು ಅಂತ. ಅಂದ್ರೆ ನಿಮ್ಮ ಪ್ರಕಾರ ಸಮಸ್ಯೆ ಇರೋದು ಎಲ್ಲಿ ಸರ್? ಇದು ಅದೇ ಹೇಳ್ತೀನಿ, ಸಮಸ್ಯೆ ಎಲ್ಲಿ ಬರುತ್ತೆ. ಒಂದು CAA ಧಾರ್ಮಿಕ ತಾರತಮ್ಯ ಆಯಿತು. ಎಲ್ಲ ಇದು ಯಾತಕ್ಕೆ CAA ತಂದ್ರು ಅಂತ ಹೇಳ್ಬಿಡ್ತೀನಿ. ಅವಾಗೇನಾಯ್ತು, 3,30,00,000 ಜನರಲ್ಲಿ NRC ಮಾಡಕ್ ಹೋದಾಗ 1,30,00,000 ಜನರ ಹತ್ರ ಕಾಗದ ಪತ್ರಗಳಿಲ್ಲ. ಯಾರ ಹತ್ರ? ಅಕ್ರಮ ವಲಸಿಗರ ಹತ್ರ ಅಲ್ಲ, ಈ ದೇಶದಲ್ಲೇ ಹುಟ್ಟು ಬೆಳೆದವ್ರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಅವ್ರ ಹತ್ರ ಭೂಮಿ ಇಲ್ಲ, ನಾನು ನಾಗರಿಕ ಅಂತ ಸಾಬೀತು ಮಾಡಕ್ಕೆ ಒಂದು ಕಾಗದ ಪತ್ರ ಇಲ್ಲ. 1,30,00,000 ಜನರಲ್ಲಿ 80% ಭಾಗ ಹಿಂದೂಗಳು, 20% ಭಾಗ ಮುಸ್ಲಿಮರು. ಆಗ ಇವ್ರಿಗೆ CAA ಜಾರಿಗೆ ತರಬೇಕು. CAA ಮೂಲಕ ಏನು, ಬಾಂಗ್ಲಾದೇಶದಿಂದ ಬಂದಂಥ ಮುಸ್ಲಿಮೇತರರಿಗೆ ನಾವು ನಾಗರಿಕತ್ವ ಕೊಡ್ತೀವಿ ಅನ್ನೋ ಕಾಯ್ದೆ ಅದು. ಅವಾಗ ಅವರು ತಂದಿದ್ದು. ಬಟ್ ವಿಷಯ ಏನು, ಇದರಲ್ಲಿ ಒಂದು ಸ್ಪಷ್ಟಪಡಿಸ್ಬಿಡ್ತೀನಿ, ಈ ದೇಶದ ನಾಗರಿಕರು ಯಾರಿದ್ದಾರೆ ಅವ್ರಿಗೆ NRC ಇಂದ ಹೊರಗಡೆ ಬಿದ್ದರೆ ಅವ್ರಿಗೆ CAA ಇಂದ ಅನುಕೂಲ ಆಗಲ್ಲ. ಯಾಕಂದರೆ 2014ರಿಂದ 2016 ತನಕ ಅಸ್ಸಾಮಿನ 3,30,00,000 ಜನರು ಕೂಡ ಏನು ಸಾಬೀತು ಮಾಡೋಕ್ಕೆ ಪ್ರಯತ್ನ ಪಟ್ಟರು, ನಾನು ಭಾರತೀಯ ಅಂತ ಸಾಬೀತು ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಏನೇನು ಕಾಗದ ಪತ್ರ ಇದೆಯೋ ಎಲ್ಲ ಕೊಟ್ಟರು. ಈಗ ಕಾಗದ ಪತ್ರಗಳು ಇರಲಿಲ್ಲ ಅಂತ ನಿಮ್ಮನ್ನು ಹೊರಗೆ ಹಾಕಿದ್ರು. ಈಗ 19 ಲಕ್ಷ ಜನ ಹೊರಗಾಗಿದ್ದಾರೆ. 19 ಲಕ್ಷ ಜನರಲ್ಲಿ 4 ಲಕ್ಷ ಜನ ಮಾತ್ರ ಮುಸ್ಲಿಮರು, 15 ಲಕ್ಷ ಜನ ಹಿಂದೂಗಳು. ಈ 15 ಲಕ್ಷ ಜನ ಹಿಂದೂಗಳು ಬಾಂಗ್ಲಾದೇಶದಿಂದ ಬಂದವರಲ್ಲ, ಅವರೆಲ್ಲರೂ ಕೂಡ ಈ ದೇಶದಲ್ಲೇ ಹುಟ್ಟಿದ್ರು ಕೂಡ ಕಾಗದ ಪತ್ರ ಇಲ್ದಿರೋರು. ಈಗ ಸರ್ಕಾರ ಏನು ಹೇಳ್ತಿದೆ, CAA ಮೂಲಕ ನಿಮ್ಮನ್ನೆಲ್ಲ ನಾಗರಿಕರನ್ನು ಮಾಡ್ತೀವಿ, ಅಂದ್ರೆ ಮುಸ್ಲಿಮೇತರರಿಗೆ ನಾಗರಿಕತ್ವ ಕೊಡ್ತೀವಿ. ಅದು ಕೊಡಕ್ಕೆ ಬರಲ್ಲ. ಎಸ್ ಸರ್, ನೀವು ಅಸ್ಸಾಂ ಬಗ್ಗೆ ಹೇಳಿದ್ರಿ, ಅಲ್ಲಿ ಕೂಡ ಏನು NRC ಜಾರಿಗೆ ಆಗಿದೆ. ಸೊ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಸರ್? ಅದೇ ಮೇಡಮ್, ಇವತ್ತೇನಾಗಿದೆ, ಅಸ್ಸಾಂನಲ್ಲಿ 2014ರಿಂದ ಶುರುವಾದಂಥ NRC ಪ್ರಕ್ರಿಯೆ 2019 ಆಗಸ್ಟ್ 31ಕ್ಕೆ ಮುಕ್ತಾಯ ಆಯಿತು. 55,000 ಸರ್ಕಾರಿ ನೌಕರರು ಅದರಲ್ಲಿ ತೊಡಕೊಂಡ್ರು. 1,200 ಕೋಟಿ ರೂಪಾಯಿ ಖರ್ಚಾಯಿತು. ಮತ್ತು ಎಂತೆಂಥ ಡಾಕ್ಯುಮೆಂಟ್ ತಗೋಬರ್ರಿ ಅಂತಂದ್ರೆ ಅಸ್ಸಾಮಿನ ಜನರಿಗೆ, ಆ ಜನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಹಳ್ಳಿಗಳಿಗೆ ಹೋಗಿ ಗ್ರಾಮ ಪಂಚಾಯತಿ ಸರ್ಟಿಫಿಕೇಟ್ ಅವೆಲ್ಲ ಇಟ್ಕೊಂಡು 8,000 ಕೋಟಿ ರೂಪಾಯಿ ಅಸ್ಸಾಂ ಜನರಿಗೆ ಖರ್ಚಾಯಿತು. ಎಲ್ಲ ಆಗಿ ಫೈನಲ್ ಆಗಿ ಏನು 19 ಲಕ್ಷ ಜನ ಇವತ್ತು NRCನಲ್ಲಿ ಇಲ್ಲ. ಈ 19 ಲಕ್ಷ ಜನ ಅಕ್ರಮ ವಲಸಿಗರಲ್ಲ, ಕಾಗದ ಪತ್ರ ಇಲ್ಲ ಅಂತ ಅಕ್ರಮ ವಲಸಿಗರು ಅಂತ ಘೋಷಣೆ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ 4 ಲಕ್ಷ ಜನ ಮುಸ್ಲಿಮರು, 15 ಲಕ್ಷ ಜನ ಹಿಂದೂಗಳು. ಇವ್ರಿಗೆ CAA ಮೂಲಕ ನಾಗರಿಕತ್ವ ಕೊಡಕ್ಕಾಗತ್ತಾ? ಅದು ಪ್ರಶ್ನೆ. ಸರ್ಕಾರ ಏನು ಹೇಳ್ತಿದೆ, NRC ಇಂದ ನೀವು ಹೊರಗುಳಿದ್ರಿ ಹಿಂದೂಗಳು, ನಾನು CAA ಮೂಲಕ ನಿಮಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ CAA ನಾನು ಆಗಲೇ ಹೇಳ್ದಂಗೆ ಯಾರಿಗೂ ಅನ್ವಯ ಆಗುತ್ತೆ? ಬಾಂಗ್ಲಾದೇಶದಿಂದ ಬಂದವ್ರಿಗೆ ಅನ್ವಯ ಆಗುತ್ತೆ, ಈ ದೇಶದಲ್ಲಿ ಇರೋರ್ಗೆ ಅನ್ವಯ ಆಗಲ್ಲ. ಅಂದ್ರೆ ಚರ್ಚಿಸೋಣ ಸರ್. ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಸರ್, ಈಗಾಗಲೇ ಹೇಳ್ತಾ ಇದ್ರಿ ನೀವು ಅಸ್ಸಾಂನಲ್ಲಿ NRC ಜಾರಿಗೆ ಬಂದ ವಿಷಯವಾಗಿ ಹೇಗಿದೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ರಿ. ಸೊ ಈ ಬಗ್ಗೆ ಹೇಳೋದಾದ್ರೆ ಇನ್ನಷ್ಟು. ಅಸ್ಸಾಮಿನಲ್ಲಿ NRC ಎಲ್ಲ ಆದ್ಮೇಲೆ 19 ಲಕ್ಷ ಜನ ಹೊರಗಾದ್ರು. ಅದರಲ್ಲಿ 4 ಲಕ್ಷ ಜನ ಮುಸ್ಲಿಮರು, 15 ಲಕ್ಷ ಜನ ಹಿಂದೂಗಳು. ಮತ್ತು ಇವರಲ್ಲಿ ಒಂದು 2 ಲಕ್ಷ ಜನ ಅಕ್ರಮ ವಲಸಿಗರು ಇರ್ಬೋದೇ ವಿನಃ ಇನ್ನು 17 ಲಕ್ಷ ಜನ ಈ ದೇಶದಲ್ಲಿ ಹುಟ್ಟಿದವರು. ಅವ್ರನ್ನ ಅಕ್ರಮ ವಲಸಿಗರು ಅಂತ ಯಾತಕ್ಕೆ ಘೋಷಣೆ ಮಾಡಲಾಗಿದೆ ಅಂದ್ರೆ, ಸರ್ಕಾರ ಕೇಳುವಂತ ಸರ್ಟಿಫಿಕೇಟ್ಗಳು, ಕಾಗದ ಪತ್ರಗಳು ಅವ್ರ ಹತ್ರ ಇಲ್ಲ. ಈಗ BJP ಹೇಳ್ತಿರೋದೇನಪ್ಪ ಅಂದ್ರೆ,
ಯಾರ್ಯಾರು ಹಿಂದೂಗಳಿದ್ದಾರೆ ಅದರಲ್ಲಿ ಹೊರಗೆ ಬಿದ್ದವರು ಅವ್ರಿಗೆ CAA ಮೂಲಕ ಕೊಡ್ತೀವಿ ನಾಗರಿಕತ್ವ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳು. ಯಾಕೆ ಅಂತಂದ್ರೆ ಈ 4 ವರ್ಷಗಳಿಂದ ಅವ್ರು ಏನ್ ಸಾಬೀತು ಮಾಡಕ್ ಪ್ರಯತ್ನ ಪಟ್ಟರು, ನಾನು ಭಾರತೀಯ ಅಂತ ಸಾಬೀತು ಮಾಡಕ್ ಪ್ರಯತ್ನ ಪಟ್ಟರು. ಇಲ್ಲಿ ತಮ್ಮ ಹತ್ರ ಇರೋ ವೋಟರ್ ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಎಲೆಕ್ಟ್ರಲ್ ರೂಲ್ಸ್ ಎಲ್ಲವನ್ನೂ ಕೊಟ್ಬಿಟ್ಟು ನೋಡಿ ಸ್ವಾಮಿ ನಾವು ಈ ದೇಶದವರು ಅಂತ ಹೇಳಕ್ ಶುರು ಮಾಡಿದ್ರು. ಈಗ ನಿಮಗೆ CAA ಸೌಲಭ್ಯ ಬೇಕು ಅಂತಂದ್ರೆ ನೀವೇನ್ ಹೇಳ್ಬೇಕು, ನಾನು ಬಾಂಗ್ಲಾದೇಶಿ ಅಂತ ಹೇಳ್ಬೇಕು. ಯಾಕಂದ್ರೆ CAA ಅನ್ವಯಿಸೋದು ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನದಿಂದ ಬಂದ ಹಿಂದೂಗಳಿಗೆ ಹೊರತು ಈ ದೇಶದ ಹಿಂದೂಗಳಿಗಲ್ಲ. ನೀವು 70 ವರ್ಷ ಇದ್ದು ಈ ದೇಶದವನು ಅನ್ನೋಕೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ, ಇದಕ್ಕಿದ್ದಾಗೆ ಬಾಂಗ್ಲಾದೇಶಿ ಅಂತ ಎಲ್ಲಿಂದ ತರ್ತೀರ ನೀವು? ಸೊ ಹೀಗಾಗಿ ಹಿಂದೂಗಳಿಗೂ ಕೂಡ NRC ಇಂದ ಹೊರಗೆ ಬೀಳುವ ಹಿಂದೂಗಳಿಗೂ ಕೂಡ CAA ಇಂದ ನಾಗರಿಕತ್ವ ಸಿಗಲ್ಲ. ಸುಳ್ಳು ಹೇಳ್ತಿದ್ದಾರೆ, ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡ್ತಿದ್ದಾರೆ. ಇದು ಮೊದಲನೇ. ಇದು ಏನಾಯಿತು, CAA ಸಾರಾಂಶದಲ್ಲಿ ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಬರುವಂತಹ ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾದವರಲ್ಲಿ ಧಾರ್ಮಿಕ ತಾರತಮ್ಯ ಮಾಡ್ತಾರೆ. ಅದು ತಪ್ಪು, ಅದು ಸಂವಿಧಾನಕ್ಕೆ ವಿರುದ್ಧವಾದದ್ದು. ಆದರೆ ಅದಕ್ಕಿಂತಲೂ ದೊಡ್ಡ ಡೇಂಜರ್ ಈ ದೇಶದ ಜನರಿಗೆ ಇರೋದು ಯಾವುದು? ಈ ದೇಶದ ಜನರಿಗೆ ಈ ಏಪ್ರಿಲ್ 15ರಿಂದ ಶುರುವಾಗುವ ಅಪಾಯ ಯಾವುದಪ್ಪ ಅಂದರೆ NPR ಮತ್ತು NRC, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಮತ್ತು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. ಇದು ಸಂವಿಧಾನಕ್ಕೆ ಪೂರಕವಾಗಿದೆ ಅಂತ ಒಂದು ಆಶಯ ವ್ಯಕ್ತವಾಗ್ತಾ ಇದೆ. ಅದೇ ಸಂವಿಧಾನಕ್ಕೆ ಹೇಗೆ ಪೂರಕವಾಗಿದೆ? ಒಂದು, ಈ ದೇಶದ ಪೌರರು ಅಂತ ಅಂದ್ಬಿಟ್ಟು ನಾವು ಸಂವಿಧಾನದಲ್ಲಿ ಏನು ಘೋಷಣೆ ಮಾಡ್ಕೊಂಡ್ವಿ, ಈ ದೇಶದಲ್ಲಿ ಹುಟ್ಟಿದವರೆಲ್ಲ ಈ ದೇಶದ ನಾಗರಿಕರು. ಅಕ್ರಮ ವಲಸಿಗರು ಬಂದಿದ್ದಾರೆ, ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ, ಅದನ್ನ ಯಾರು ಬೇಡ ಅನ್ನಲ್ಲ. ಆದರೆ ಇವ್ರು ಹೆಂಗೆ ಪತ್ತೆ ಹಚ್ಚಬೇಕು ಅಂತಿದ್ದಾರೆ ಅಕ್ರಮ ವಲಸಿಗರನ್ನ? ನಿಮ್ಮ ಹಳ್ಳಿಗೆ ಒಬ್ಬ ಕಳ್ಳ ಬಂದಿದ್ದಾನೆ ಅಂತ ಇಟ್ಕೊಳ್ಳಿ. ಹಳ್ಳಿನಾದ್ರೂ ಕಳ್ಳನ ಹೆಂಗೆ ಪತ್ತೆ ಹಚ್ತೀರಿ? ಕಳ್ಳ ಏನೆಲ್ಲ ಕದ್ದು ಕೆಲಸ ಮಾಡ್ತಾನೆ ಅಂದಾಜು ನಿಮಗಿರುತ್ತೆ ಪೊಲೀಸರಿಗೆ, ಆ ಲೆಕ್ಕದಲ್ಲಿ ಹೋಗ್ಬಿಟ್ಟು ಕಳ್ಳನ ನಡೀತಾರೆ. ನೀವೇನು ಮಾಡ್ತೀರಿ? ಹಳ್ಳಿನಲ್ಲಿರೋ ಜನ ಎಲ್ಲ ಕ್ಯೂನಲ್ಲಿ ನಿಂತ್ಕೊಳ್ಳಿ, ನೀವು ಕಳ್ಳ ಅಲ್ಲ ಅಂತ ಸಾಬೀತು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರಿ. ನಿಮ್ಮ ಮನೆಗೆ ಒಂದು ಕರಿ ನಾಗರಾವ್ ಬಂದ್ಬಿಡ್ತು ಅಂತ ಇಟ್ಕೊಳ್ರಿ, ಕತ್ಲಲ್ಲಿ. ನಾಗರಾವು ಕತ್ಲಲ್ಲಿ ಕಾಣ್ತಾ ಇಲ್ಲ. ಈಗ ಸರ್ಕಾರ ಹೇಳ್ತಿರೋದೇನು, ನಾಗರಾವ್ ಕಂಡಿಡಿಯಕ್ಕೆ ಆಗ್ತಿಲ್ಲ ಅಂದ್ರೆ ಆ ಮನೆಗೆ ಬೆಂಕಿ ಹಚ್ಬಿಡಿ, ನಾಗರಾವ್ ಸತ್ತೋಗುತ್ತೆ ಅಂತಿದ್ದಾರೆ. ಅಂದ್ರೆ ನಿಮ್ ಪ್ರಕಾರ ಏನಾಗ್ಬೇಕಿತ್ತು ಅನ್ನುವಂಥದ್ದು. ಎಕ್ಸಾಕ್ಟ್ಲಿ. ಇವ್ರು ಏನ್ ಮಾಡ್ತಿದ್ದಾರೆ NPR NRC ನಲ್ಲಿ ಅಂದ್ರೆ 135 ಕೋಟಿ ಜನರು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ನಿಮ್ಮ ನಾಗರಿಕತ್ವ ಸಾಬೀತು ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ಯಾರ್ಯಾರು ಕಾಗದ ಪತ್ರ ಕೊಡಲ್ವೋ ಅವರೆಲ್ಲ ಅಕ್ರಮ ವಲಸಿಗರು ಅಂತ ಹೇಳ್ತಿದ್ದಾರೆ. ಇದು ಸಲ್ಲದು, ಇದು ಯಾವತ್ತೂ ನಾವು ಮಾಡಿಲ್ಲ. ಈ ತಿದ್ದುಪಡಿ ಬಂದಿದ್ಯಾವಾಗ? 2003ರಲ್ಲಿ ಮತ್ತು 2004ರಲ್ಲಿ, 16 ವರ್ಷದ ಕೆಳಗಡೆ ಫಸ್ಟ್ NDA ಗವರ್ಮೆಂಟ್ ಬಂದಾಗಲೇ ಈ ತಿದ್ದುಪಡಿ ಮಾಡಿದ್ದಾರೆ. ಎಂಥ ತಿದ್ದುಪಡಿ ಮಾಡಿದ್ದಾರೆ ನೀವು ದಯವಿಟ್ಟು ಇದ್ರ ಬಗ್ಗೆ ನಮ್ಮ ವೀಕ್ಷಕರು ಗಮನ ಹರಿಸಬೇಕು. ಸಂವಿಧಾನದ ಪ್ರಕಾರ ಮತ್ತು 1955ರ ನಾಗರಿಕತ್ವ ಕಾಯ್ದೆ ಪ್ರಕಾರ ಈ ದೇಶದಲ್ಲಿ ಯಾವಾಗ ಹುಟ್ಟಿದ್ರು ಕೂಡ ಈ ದೇಶದ ಭಾರತೀಯರು ಅಂತಿತ್ತು. 2004ರಲ್ಲಿ ವಾಜಪೇಯಿ ಸರ್ಕಾರ ತಂದಿರೋ ತಿದ್ದುಪಡಿ ಪ್ರಕಾರ 1987ಕ್ಕೆ ಮುಂಚೆ ಹುಟ್ಟಿದವರು ಮಾತ್ರ ಭಾರತೀಯರು. ಅವರು ತಾವು ಎಲ್ಲಿ ಹುಟ್ಟಿದ್ವಿ ಮತ್ತು ಯಾವಾಗ ಹುಟ್ಟಿದ್ವಿ ಅಂತ 2 ಸರ್ಟಿಫಿಕೇಟ್ ಕೊಡಬೇಕು. 1987ರಿಂದ 2004ರ ನಡುವೆ ಹುಟ್ಟಿದವರು ಅವರು ಈ ದೇಶದಲ್ಲಿ ಹುಟ್ಟಿರಬೇಕು. ಅವರ ಅಪ್ಪ ಅಮ್ಮಂದ್ರಲ್ಲಿ ಒಬ್ಬರು ಈ ದೇಶದ ನಾಗರಿಕರಾಗಿರಬೇಕು. ಮತ್ತು ಇವರು ಈ ಅಪ್ಪ ಅಮ್ಮಂದ್ರಿಗೆ ಹುಟ್ಟಿದ್ದೀನಿ ಅಂತ 3ನೇ ಸರ್ಟಿಫಿಕೇಟ್ ಕೊಡಬೇಕು. 2004ರ ನಂತರ ಹುಟ್ಟಿದವರು ಅವರು ಈ ದೇಶದಲ್ಲಿ ಹುಟ್ಟಿರಬೇಕು, ಅವರ ಅಪ್ಪ ಅಮ್ಮಂದ್ರು ಇಬ್ಬರು ಭಾರತೀಯರಾಗಿರಬೇಕು ಮತ್ತು ಅವ್ರಿಗೆ ತಾನು ಹುಟ್ಟಿದ್ದೀನಿ ಅಂತ 4ನೇ ಸರ್ಟಿಫಿಕೇಟ್ ಕೊಡಬೇಕು. ಅಂದರೆ ನಾಗರಿಕತ್ವದಲ್ಲಿ ಈ ಥರ ಮಾನದಂಡಗಳನ್ನ ಮಾಡಿಬಿಟ್ಟಿದ್ದಾರೆ. ಈ ಥರ ಎಲ್ಲಿ ಹುಟ್ಟಿದ್ದೀನಿ ಯಾವಾಗ ಹುಟ್ಟಿದ್ದೀನಿ ಅನ್ನೋ ಸರ್ಟಿಫಿಕೇಟ್ ಯಾವ ಸರ್ಕಾರಿ ದಾಖಲೆಯಲ್ಲಿರುತ್ತೆ? ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಈ ಒಂದು ಪೌರತ್ವ ಕಾಯ್ದೆ ಇದೆ. ನಾನು ಆಗ್ಲೇ ಹೇಳಿದಾಗ ಎಲ್ಲಾ ಕಡೆ ಹುಟ್ಟಿನಿಂದ ಭಾರತೀಯ. ಈಗ ನಿಮ್ಗಳು ಅಮೆರಿಕಾದಲ್ಲಿ ಗ್ರೀನ್ ಕಾರ್ಡ್ ತಗೊಂಡವರು ಪ್ರೆಗ್ನೆಂಟ್ ಆದ್ರೆ ಓಡೋಗಿ ಅಮೆರಿಕಾದಲ್ಲೋ ಕೆನಡಾದಲ್ಲೋ ಡೆಲಿವರಿ ಮಾಡಿಸ್ಕೋತಾರೆ. ಯಾಕಪ್ಪ ಅಂದ್ರೆ ಅಲ್ಲಿ ಮಗು ಹುಟ್ಟಿದ್ರೆ ಆ ಮಗು ಗ್ರೀನ್ ಕಾರ್ಡೇ ಬೇಡ, ಅದು ಆ ದೇಶದ ಸಿಟಿಜನ್ ಆಗೋಗುತ್ತೆ. ನಮ್ಮಲ್ಲೂ ಹಾಗಿದ್ದು. ಬೇರೆ ಯಾವ ದೇಶದಲ್ಲೂ ಈ ಥರದ CAA ಥರದ ಕಾಯ್ದೆ ಇಲ್ಲ, ಧಾರ್ಮಿಕ ತಾರತಮ್ಯದ ಕಾಯ್ದೆ ಇಲ್ಲ. ಯಾವ್ಯಾವ ದೇಶಗಳು ತಮ್ಮದು ಇಸ್ಲಾಮಿಕ್ ದೇಶ ಅನ್ಕೊಂಡಿರ್ತಾರೆ ಅದು ಬೇರೆ ಮಾಡ್ಕೊಂಡಿರ್ತಾರೆ, ಅಥವಾ ತಮ್ಮದು ಬುದ್ಧಿಸ್ಟ್ ದೇಶ ಅನ್ಕೊಂಡವ್ರು ಮಾಡ್ಕೊಂಡಿರ್ತಾರೆ. ಡೆಮಾಕ್ರೆಟಿಕ್ ದೇಶ ಅಂತ ಕರೆದಂಥ ಯಾವ ದೇಶಗಳಲ್ಲೂ ಕೂಡ ಧಾರ್ಮಿಕ ಮಾನದಂಡ ಎಲ್ಲೂ ಅನುಸರಿಸಲಿಲ್ಲ. ನೀವು ಹೇಳ್ದಂಗೆ 10 ತಿದ್ದುಪಡಿಗಳಾಗಿವೆ. 10 ತಿದ್ದುಪಡಿಗಳಲ್ಲಿ ಈ ಥರ ಧರ್ಮದ ಮಾನದಂಡದ ತಿದ್ದುಪಡಿನೇ ಇರಲಿಲ್ಲ. ಹಾಗೂ ನಮ್ಮ ದೇಶದ ನಾಗರಿಕರನ್ನೇ ಅನುಮಾನಿಸೋದಿದೆಯಲ್ಲ, ನೀವು ನಾಗರಿಕತ್ವ ಸಾಬೀತು ಮಾಡ್ಕೊಳ್ಳಿ ಅಂತ. ಪ್ರಪಂಚದ ಯಾವ ಒಂದು ದೇಶದಲ್ಲೂ ಕೂಡ ಇಡೀ ದೇಶದ ನಾಗರಿಕರು ಕ್ಯೂನಲ್ಲಿ ನಿಂತ್ಕೊಂಡು ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ತಮ್ಮ ನಾಗರಿಕ ಅಂತ ಸಾಬೀತು ಮಾಡ್ಕೊಳ್ಳೋದು ಎಲ್ಲೂ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಶುರುವಾಗೋದು. ನೀವು ಎಂಥ ಅರಾಜಕತೆ ಆಗುತ್ತೆ ಅಂತ ಒಂದು ಕಲ್ಪಿಸ್ಕೋಬೇಕು. ಯಾಕೆ ಅಂದರೆ ಅಸ್ಸಾಮಿನ ಉದಾಹರಣೆ ಇಟ್ಕೊಂಡು ಹೇಳೋದಾದರೆ, ನಾನು ಈ ದೇಶದಲ್ಲಿ ಹುಟ್ಟಿದ್ದೀನಿ ಅನ್ನೋದಕ್ಕೆ ಏನು ಸರ್ಟಿಫಿಕೇಟ್ಗಳು ಕಡ್ಡಾಯ? ಫಸ್ಟು ನೀವು ಬರ್ತ್ ಸರ್ಟಿಫಿಕೇಟ್ ತೋರಿಸ್ಬೇಕು ಅಂತಾರೆ.
ಈ ದೇಶದಲ್ಲಿ ಇವತ್ತಿಗೂ ಕೂಡ 2018ನೇ ಇಸ್ವಿನಲ್ಲಿ ಯುನಿಸೆಫ್ ಕೊಟ್ಟಿರೋ ವರದಿ ಪ್ರಕಾರ 100 ಮಕ್ಕಳು ಹುಟ್ಟಿದ್ರೆ 52 ಮಕ್ಕಳು ರಿಜಿಸ್ಟರ್ ಆಗ್ತವೆ, 48 ಮಕ್ಕಳು ರಿಜಿಸ್ಟರ್ ಆಗಲ್ಲ. ಮಕ್ಕಳು ಹುಟ್ಟಿದ್ರು ಏನಂತಿರುತ್ತೆ, ಒಂದು ಗಂಡು ಮಗು ಅಥವಾ ಹೆಣ್ಣು ಮಗು ಹುಟ್ಟಿತು ಅಂತ ಹೇಳುತ್ತೆ. ಶಿವಸುಂದರ್ ಅಂತ ನನ್ನ ಹೆಸರು, ಶಿವಸುಂದರ್ ಹುಟ್ಟಿದ ಅಂತ ಕೊಡಲ್ಲ ಬರ್ತ್ ಸರ್ಟಿಫಿಕೇಟ್, ಒಂದು ಮಗು ಹುಟ್ಟಿತು ಅಂತ ಕೊಡ್ತಾರೆ. ಮತ್ತೆ ನಾನು ಹುಟ್ಟಿದ್ದು ಯಾವಾಗ ಅಥವಾ ನಮ್ಮ ಅಪ್ಪ ಅಮ್ಮ ಹುಟ್ಟಿದ್ದು ಯಾವಾಗ, ಆ ಕಾಲದಲ್ಲಿ ಜನನ ಮರಣ ರಿಜಿಸ್ಟ್ರೇಷನ್ನೇ ಇರಲಿಲ್ಲ. 100ರಲ್ಲಿ 80 ಭಾಗ ಜನರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರಲ್ಲ. ನೆಕ್ಸ್ಟ್ ಇನ್ನೇನು ಕಡ್ಡಾಯ ಅಂತಾರೆ, ಭೂಮಿ ನಿಮ್ಮ ಹೆಸರಲ್ಲಿ ಇದ್ರೂ ಒಪ್ಕೋತೀವಿ ಅಂತಾರೆ. ಈ ದೇಶದ 40 ಕೋಟಿ ದಲಿತರಲ್ಲಿ 30 ಕೋಟಿ ದಲಿತರ ಹತ್ರ ಭೂಮಿ ಇಲ್ಲ, ಅವ್ರ ಹೆಸರಲ್ಲಿ ಭೂಮಿ ಇಲ್ಲ, ಸರ್ಕಾರಿ ಭೂಮಿನಲ್ಲಿ ಇರ್ತಾರೆ. 8.5 ಕೋಟಿ ಜನ ಆದಿವಾಸಿಗಳಿದ್ದಾರೆ, ಅವ್ರ ಹತ್ರ ಯಾರ ಹತ್ರನೂ ಕೂಡ ಬದುಕಿರೋದಕ್ಕೊಂದು ಸರ್ಟಿಫಿಕೇಟ್ ಇಲ್ಲ. 2.5 ಕೋಟಿ ಜನ ಅಲೆಮಾರಿಗಳಿರ್ತಾರೆ. ಈ ಅಲೆಮಾರಿಗಳಿಗೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರು. ಅಂದ್ರೆ ನಿಮ್ಮ ಪ್ರಕಾರ ಅಸಲಿ ಉದ್ದೇಶ ಏನು ಅನ್ನುವಂಥದ್ದು ಬರ್ತೀನಿ, ನಾನು ಅಲ್ಲಿಗೆ ಬರ್ತೀನಿ. ಸೊ ಹೀಗಾಗಿ ಏನಾಗ್ತಾ ಇದೆ, ಹೆಣ್ಮಕ್ಳ ವಿಷಯ. ಹೆಣ್ಮಕ್ಳ ಹೆಸರಲ್ಲಿ ಏನಿರುತ್ತೆ ಆಸ್ತಿ? ಭೂಮಿ ಇರುತ್ತೆ ಅಂತ ಇಟ್ಕೊಂಡ್ರೆ ಭೂಮಿ ಯಾರ ಹೆಸರಲ್ಲಿ ಇರುತ್ತೆ? ತಂದೆ ಹೆಸರಲ್ಲಿ ಇರುತ್ತೆ, ತಾಯಿ ಹೆಸರಲ್ಲಿ ಇರುತ್ತಾ? ಇಲ್ಲ. ಪಿತ್ರಾರ್ಜಿತ ಆಸ್ತಿ ಹೆಣ್ಮಕ್ಳಿಗೆ ಸಿಗಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಕ್ಕೆ ಅಂಬೇಡ್ಕರ್ನ ದೇಶದ್ರೋಹಿ ಧರ್ಮದ್ರೋಹಿ ಅಂತ ಕರೆದ ಈ ಜನ. ಇದೇ RSS 22 ಕಡೆ ಪ್ರತಿಭಟನೆ ಮಾಡಿತ್ತು. ಹೆಂಗಸರು 14 ವಯಸ್ಸಿಗೆ ಮದುವೆ ಆಗ್ಬಿಡ್ತಾರೆ. ಗಂಡು ಮಗು ಹೆಣ್ಮಗು ಇದ್ರೆ ಹೆಣ್ಮಕ್ಳು ಸ್ಕೂಲಿಗೆ ಕಳ್ಸಲ್ಲ. ಅತಿ ಹೆಚ್ಚು ವಲಸೆ ಹೋಗೋದು ಹೆಣ್ಮಕ್ಳು, ತವ್ರ ಮನೆಯಿಂದ ಅತ್ತೆ ಮನೆಗೆ ಹೋಗ್ತಾರೆ ವಲಸೆಗೆ. ತವ್ರ ಮನೇಲಿ ಒಂದು ಹೆಸರು, ಅತ್ತೆ ಮನೇಲಿ ಒಂದು ಹೆಸರು. ಅತ್ತೆ ಮನೇಲಿರೋ ಹೆಸರಿಗೆ ಯಾವ ಸರ್ಟಿಫಿಕೇಟು ಇರಲ್ಲ. ಈಗ ಏನಾಗಿದೆ, ಅಸ್ಸಾಂನಲ್ಲಿ 19 ಲಕ್ಷ ಜನ ಏನು ಹೊರಗಾಗಿದ್ದಾರೆ, 60% ಹೆಣ್ಮಕ್ಳು. ಯಾಕಂದ್ರೆ ಅವ್ರಿಗೆ ತಮ್ಮ ತಂದೆ ತಾಯಿ ಜೊತೆಗೆ ತಾನು ಹುಟ್ಟಿದೆ ಅಂತ ತೋರ್ಸಕ್ಕೆ ಯಾವ ಸರ್ಟಿಫಿಕೇಟು ಇಲ್ಲ, ಯಾವ ಕಾಗದ ಪತ್ರವೂ ಇಲ್ಲ. ಇದು ಎಂಥ ಅರಾಜಕತೆ ಸೃಷ್ಟಿಸ್ತಾ ಲೆಕ್ಕ ಹಾಕೊಳ್ಳಿ. ಸೊ ನೀವು ಕೇಳಿದ ಪ್ರಶ್ನೆ, ಹಾಗಾದ್ರೆ ಇವ್ರ ಉದ್ದೇಶ ಏನು? ತೋರ್ಸಕ್ಕಾಗಲ್ಲ. ಈಗ ಉದಾಹರಣೆಗೆ ಅಸ್ಸಾಂನಲ್ಲಿ 3,30,00,000 ಜನ ಇದ್ರೆ 19 ಲಕ್ಷ ಜನ ಹೊರಗಾದ್ರು. ಈಗ ಇವ್ರದ್ದೇನಾಗುತ್ತೆ, ಒಂದೋ ಇವ್ರನ್ನ ಬಾಂಗ್ಲಾದೇಶಕ್ಕೆ ಕಳಿಸ್ಬೇಕು. ಬಾಂಗ್ಲಾದೇಶ್ಗೆ ಏನು ಹುಚ್ಚಿಡ್ದಿಲ್ಲ ಇವ್ರನ್ನ ಕರ್ಕೊಳ್ಳೋಕೆ, ಯಾಕಂದ್ರೆ ಅವ್ರು ಬಾಂಗ್ಲಾದೇಶಿ ಇರಲ್ಲ. ಎರಡನೇದು ಏನು ಮಾಡಬೇಕು, ಇವ್ರನ್ನೆಲ್ಲ ಡಿಟೆನ್ಷನ್ ಕ್ಯಾಂಪ್ಗೆ ಹಾಕಬೇಕು, ಅಂದರೆ ಜೈಲ್ಗೆ ಹಾಕಬೇಕು. ಅಸ್ಸಾಂನಲ್ಲಿ ಈಗ 6 ಡಿಟೆನ್ಷನ್ ಕ್ಯಾಂಪ್ ಇದೆ, 980 ಜನ ಇದ್ದಾರೆ ಅದರಲ್ಲಿ. ಇನ್ನೊಂದು 45 ಕೋಟಿ ರೂಪಾಯಿ ಖರ್ಚಿನಲ್ಲಿ 3,000 ಜನ ಇರೋ ಇನ್ನೊಂದು ಡಿಟೆನ್ಷನ್ ಕ್ಯಾಂಪ್ ಮಾಡ್ತಾರೆ. 3,000 + 1,000 4,000. 19 ಲಕ್ಷ ಜನರಲ್ಲಿ 4,000 ಜೈಲಿಗೆ ಹಾಕಿದ್ರಿ. ಇನ್ನು 18,96,000 ಜನ ಏನು ಮಾಡ್ತೀರಿ? ಇದನ್ನು ನೀವು ಆಲ್ ಇಂಡಿಯಾ ಮಾಡ್ತೀರಾ ಅಂತ ಇಟ್ಕೊಳ್ರಿ. ಆಲ್ ಇಂಡಿಯಾದಲ್ಲಿ 135 ಕೋಟಿ ಜನ, 135 ಕೋಟಿಯಲ್ಲಿ ನಿಮ್ಗೆ 10 ಕೋಟಿ ಜನ ಸಿಕ್ಬಿಟ್ರು ಅಂತ ಇಟ್ಕೊಳ್ರಿ. 10 ಕೋಟಿ ಜನ ಜೈಲಿಗೆ ಹಾಕೋಕ್ಕಾಗತ್ತಾ? ನಮ್ಮ ದೇಶದಲ್ಲಿ ಇರೋದೇ 1,500 ಜೈಲು. 1,500 ಜೈಲಲ್ಲಿ 4 ಲಕ್ಷ ಜನ ಇದ್ದಾರೆ. ಅವ್ರು ನೋಡ್ಕೊಳಕ್ಕೆ 6,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. 4 ಲಕ್ಷ ಜನಕ್ಕೆ 1,500 ಜೈಲು ಅಂದರೆ 4 ಕೋಟಿ ಜನಕ್ಕೆ 2.5 ಲಕ್ಷ ಜೈಲು ಕಟ್ಟಬೇಕು. ವರ್ಷಕ್ಕೆ 7 ಲಕ್ಷ ಕೋಟಿ ರೂಪಾಯಿ ಹೊಟ್ಟೆಪಾಡಿಗೆ ಖರ್ಚು ಮಾಡಬೇಕು. ಮಾಡೋಕ್ಕಾಗುತ್ತೆ? ಇದು ಮಾಡೋಕ್ಕಾಗಲ್ಲ. ಏನು ಮಾಡ್ತಾರೆ, ನಿಮ್ಮನ್ನೇನು ಜೈಲಿಗೆ ಹಾಕಲ್ಲ, ನಿಮ್ಮ ಮನೆಯಲ್ಲೇ ಇರಲಿ, ನಿಮಗೆ ವೋಟಿಂಗ್ ರೈಟ್ಸ್ ಕೊಡಲ್ಲ ಅಂತಾರೆ. ನಿಮಗೆ ವೋಟಿಂಗ್ ರೈಟ್ಸ್ ಕೊಡಲ್ಲ, ನಿಧಾನಕ್ಕೆ ನಿಮಗೆ ಪ್ರಾಪರ್ಟಿ ರೈಟ್ಸ್ ಇಲ್ಲ. ಅಂದರೆ ನಿಧಾನಕ್ಕೇನು, ಇದೇ ದೇಶದಲ್ಲಿ ಒಬ್ಬರು ನಾಗರಿಕರು, ಇನ್ನೊಬ್ಬರು 2ನೇ ದರ್ಜೆ ನಾಗರಿಕರು, ಇವ್ರು ಹೇಳ್ದಂಗೆ ಕೇಳುವಂಥ ನಾಗರಿಕರು ಅನ್ನುವಂತಹ ಇದು ಸಾವರ್ಕರ್ ಅವರ ಕನಸಾಗಿದೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಪರವಾಗಿ ಇದ್ದಾರೆ ಅಂತ ಹೇಳ್ಬೋದು ಸರ್. ಎಲ್ಲಿದ್ದಾರೆ ಇವತ್ತು ಬೀದಿನಲ್ಲಿ? ನೀವು ಲೆಕ್ಕ ಹಾಕೊಳ್ಳಿ, ಡಿಸೆಂಬರ್ 9ಕ್ಕೆ ಲೋಕಸಭೆಯಲ್ಲಿ CAA ಜಾರಿ ಆಯಿತು, ರಾಜ್ಯಸಭೆಯಲ್ಲಿ ಡಿಸೆಂಬರ್ 11ಕ್ಕೆ ಪಾಸ್ ಆಯಿತು, ಡಿಸೆಂಬರ್ 12ರ ಮಧ್ಯರಾತ್ರಿಗೆ ರಾಷ್ಟ್ರಪತಿಗಳು ನಿದ್ದುಗೆಟ್ಬಿಟ್ಟು ಅದಕ್ಕೆ ಸಹಿ ಹಾಕೋದು. ಡಿಸೆಂಬರ್ 13ಕ್ಕೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯದಿಂದ ಶುರುವಾದಂಥ ಹೋರಾಟ ಇವತ್ತಿನವರೆಗೂ ನಿಂತಿಲ್ಲ. ನಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ, ಅಷ್ಟು ವಯಸ್ಸಾಗಿಲ್ಲ ನನಗೆ. ಆದರೆ ನಾನು 51 ಸಭೆಗಳಲ್ಲಿ 30 ದಿವಸದಲ್ಲಿ ಭಾಗವಹಿಸಿದ್ದೀನಿ. ಬೀದಿನಲ್ಲಿ ಇಡೀ ದೇಶ ಎದ್ದುಬಿಟ್ಟಿದೆ ಇವತ್ತು. ಇಡೀ ದೇಶ ಆತಂಕದಿಂದ ಎತ್ಕೂತಿದೆ, ಇದು ತಪ್ಪು ಅಂತ ಹೇಳ್ತಿದೆ. ಇಂಥ ದೊಡ್ಡ ಹೋರಾಟ ಆಗುತ್ತೆ ಅಂತ ಕೇಂದ್ರ ಸರ್ಕಾರನೂ ಊಹಿಸಿರಲಿಲ್ಲ. ಎಸ್ ಸರ್, ಈ ಬಗ್ಗೆ ಚರ್ಚಿಸೋಣ ಸರ್. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಸರ್, ಆಗಲೇ ಹೇಳ್ತಾ ಇದ್ರಿ ನೀವು CAA ಕಾಯ್ದೆಯ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇನ್ನಷ್ಟು ಮಾಹಿತಿಯನ್ನ ನೀಡೋದಾದ್ರೆ ಸರ್. CAA NPR NRC, ವಿಶೇಷವಾಗಿ NPR NRC ವಿರುದ್ಧ ಇಡೀ ದೇಶದ ಜನ ಎದ್ದು ಕೂತಿದ್ದಾರೆ. ಈಗ ಅವ್ರಿಗೆ ಅರ್ಥವಾಗ್ತಿದೆ, ಇಡೀ ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಬರೀ ಇದು ಮುಸ್ಲಿಮರ ಸಮಸ್ಯೆ ಅಲ್ಲ. NPR NRCಗೆ ಇಡೀ ದೇಶದ 135 ಕೋಟಿ ಜನನು ಕ್ಯೂನಲ್ಲಿ ನಿಂತ್ಕೋಬೇಕು. ಹಿಂದೂಗಳು, ಮುಸ್ಲಿಮರು, ಬಲೀಜರು, ಬಂಟರು, ಬಿಲ್ಲವರು, ದಲಿತರು, ಬ್ರಾಹ್ಮಣರು, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಎಲ್ಲರೂ ಕ್ಯೂನಲ್ಲಿ ನಿಂತ್ಕೋಬೇಕು. ಪೊಲೀಸರು ಎಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡು ಅವ್ರ ಅಪ್ಪ ಅಮ್ಮ ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು ಅನ್ನೋ ಪ್ರಶ್ನೆಗಳು ಕೇಳಬೇಕು. ಈಗ NPR ಏಪ್ರಿಲ್ 15ರಿಂದ ಶುರುವಾಗುತ್ತೆ.
ಮನೆಗೆ ಬಂದು ಈ NPRಗೂ NRCಗೂ ಇರೋ ಸಂಬಂಧ ಏನು ಅಂತ ಒಂದು ಅರ್ಥ ಹೇಳ್ಬಿಡ್ತಾರೆ. ಅಂದ್ರೆ ಸರ್ಕಾರದ ಉದ್ದೇಶ ಕೂಡ ಆಗಿರ್ಬೋದಲ್ಲ ಸರ್, ಅಂದ್ರೆ ಜನಗಣತಿ ಎಷ್ಟಿದೆ, ಜನರ ಸಂಖ್ಯೆ ಎಷ್ಟಿದೆ, ಸೊ ಇದರ ಒಂದು ಯೋಜನೆಯನ್ನ ಜಾರಿಗೆ ತರೋದಾದ್ರೆ ಯಾವ ರೀತಿಯಲ್ಲಿ ಅವರಿಗೆ ಒಂದು ಉತ್ತಮ ಯೋಜನೆಯನ್ನ ಕಲ್ಪಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಗಿರ್ಬೋದು. ಎಕ್ಸಾಕ್ಟ್ಲಿ. ಜನಗಣತಿ ಬೇರೆ, NPR ಬೇರೆ. ಜನಗಣತಿಯನ್ನ ಸೆನ್ಸಸ್ ಅಂತಾರೆ. ಸೆನ್ಸಸ್ ಆಕ್ಟ್ ಪ್ರಕಾರ ಆಗುತ್ತೆ. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಸಿಟಿಜನ್ಶಿಪ್ ಆಕ್ಟ್ ಪ್ರಕಾರ ಆಗುತ್ತೆ. 2004ರ ಕಾಯ್ದೆಯ ಅನ್ವಯ ಮತ್ತು 2003ರ ನಿಯಮಾವಳಿಗಳ ಅನ್ವಯ NPR ಮಾಡುವುದೇ NRC ಮಾಡುವುದಕ್ಕೆ. NPR ಮತ್ತು NRCಗಳಲ್ಲಿ ಈ ದೇಶದ ಜನರಿಗೆ ಸೌಲಭ್ಯಗಳನ್ನೇನು ಕೊಡಬೇಕು ಅನ್ನೋ ಪ್ರಶ್ನೆಗಳಿರಲ್ಲ, ನೀವು ಈ ದೇಶದ ನಾಗರಿಕರ ಅನ್ನೋ ಪ್ರಶ್ನೆ ಮಾತ್ರ ಇರುತ್ತೆ. ಏನೇನು ಸೌಲಭ್ಯಗಳು ಬೇಕು ಅಂತ ಕೇಳುವಂತಹ ಜನಗಣತಿ ಯಾವುದು? ಸೆನ್ಸಸ್. ಅದು 1871ರಿಂದ ಈ ದೇಶದಲ್ಲಿ ಆಗ್ತಾ ಇದೆ. ಸ್ವಾತಂತ್ರ್ಯ ಬಂದಮೇಲೆ ಇದು 8ನೇ ಸೆನ್ಸಸ್ ಖಂಡಿತ ಮಾಡಿ. ಸೆನ್ಸಸ್ ಅಲ್ಲಿ ಕೇಳೋ ಪ್ರಶ್ನೆ ಏನು? ನೀವು ನಿಮ್ಮ ಹೆಸರೇನು, ನೀವು ಗಂಡ ಹೆಣ್ಣ, ಮಕ್ಕಳು ಎಷ್ಟು ಜನ, ಮನೇಲಿ ಎಷ್ಟು ಜನ ಇದ್ದಾರೆ. 2021ಕ್ಕೆ ಸೆನ್ಸಸ್ ಆದರೆ 2020ಕ್ಕೆ ಮನೆಗಣತಿ ಮಾಡ್ತಾರೆ. ಮನೆಗಣತಿನಲ್ಲಿ ಏನು ಕೇಳ್ತಾರೆ? ನಿಮ್ದೇನು ಮನೆ ಹೆಂಚಿಂದ, ಮಣ್ಣಿಂದ, ಸಿಮೆಂಟ್ದ, ತಾರಸಿ ಯಾವುದರಲ್ಲಿದೆ, ನಿಮ್ಮ ಮನೇಲಿ ಏನು ಟಾಯ್ಲೆಟ್ ಇದೆಯಾ, ನೀವು ಸೈಕಲ್ ಬಳಸ್ತೀರಾ, ಏನು ಕೆಲಸ ಮಾಡ್ತೀರಾ, ಇವೆಲ್ಲ ಬೇಕು. ಆದರೆ NPR ಅಲ್ಲಿ ಏನು ಪ್ರಶ್ನೆ ಕೇಳ್ತಾರೆ? ನಿಮ್ಮ ಅಪ್ಪ ಹುಟ್ಟಿದ್ದು ಯಾವಾಗ, ಎಲ್ಲಿ ಹುಟ್ಟಿದ್ರು. ಇದಕ್ಕೆ ನೀವು ಸರಿಯಾದ ಉತ್ತರ ಕೊಡಲಿಲ್ಲ ಅಂದರೆ ನೀವು ಉತ್ತರದ ಪಕ್ಕ ಕ್ಯೂ ಅಂತ ಬರೀತಾರೆ. ಕ್ಯೂ ಅಂದರೆ ಕ್ವಶ್ಚನಬಲ್, ಅನುಮಾನಾಸ್ಪದ. ಅವಾಗೇನು ಮಾಡ್ತಾರೆ? ಲೋಕಲ್ ತಹಶೀಲ್ದಾರು ಅನುಮಾನಾಸ್ಪದ ಉತ್ತರ ಕೊಟ್ಟವ್ರದ್ದು ಬೇರೆ ಲಿಸ್ಟ್ ಮಾಡ್ತಾನೆ. ಅವ್ರಿಗೆ 30 ದಿವಸದೊಳಗಡೆ ಉತ್ತರ ಕೊಡಿ ಅಂತ ನೋಟಿಸ್ ಕಳಿಸ್ತಾನೆ. 30 ದಿವಸದೊಳಗಡೆ ಇವರು ತಮಗಿರೋ ದಾಖಲೆ ಪತ್ರ ತಗೊಂಬಂದು ತೋರಿಸ್ಲಿಲ್ಲ ಅಂತಂದ್ರೆ ಅವರನ್ನ NRC ಪಟ್ಟಿಯಿಂದ ಹೊರಗೆ ಇಡ್ತಾರೆ. ಆಮೇಲೆ ಅವರು ಬೆಂಗಳೂರಿಗೊಂದು ಅಪ್ಲಿಕೇಶನ್ ಹಾಕಬೇಕು. ಸೊ NPR ಬೇರೆ, ಸೆನ್ಸಸ್ ಬೇರೆ. ಈ ಹೋರಾಟ ಸೆನ್ಸಸ್ ವಿರುದ್ಧ ಅಲ್ಲ. NPRನ ಯಾವ ಪ್ರಶ್ನೆಗಳು ಕೂಡ ಯೋಜನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ. NPRನ ಪ್ರಶ್ನೆಗಳು ಮತ್ತು NRCಯ ಉದ್ದೇಶ ಈ ದೇಶದಲ್ಲಿ ನಾಗರಿಕರ್ಯಾರು, ವಲಸಿಗರ್ಯಾರು ಅಂತ ಪ್ರಶ್ನಿಸುವಂಥದ್ದು. ಮತ್ತು ಅದರಲ್ಲಿ ಕೇಳೋ ಪ್ರಶ್ನೆಗಳು ಈ ದೇಶದಲ್ಲೇ ಹುಟ್ಟಿ ಬೆಳೆದಂಥ ಜನ ಉತ್ತರ ಕೊಡೋಕ್ಕಾಗದಿರೋ ಪ್ರಶ್ನೆಗಳು. ಯಾಕಂದ್ರೆ ನಮ್ಮ ತಾತ 70 ವರ್ಷ, ಅವನಿಗೆ ನೀನು ಎಲ್ಲುಟ್ಟದೆ, ಯಾವಾಗ ಹುಟ್ಟದೆ ಅಂದ್ರೆ ಏನು ಉತ್ತರ ಕೊಡ್ತಾರೆ? ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರುತ್ತೆ, ನಮ್ಮ ದೇಶದ ಬಹುಪಾಲು ಜನ ಹುಟ್ಟೋದು ಜೂನ್ 1ನೇ ತಾರೀಕು. ಯಾಕೆ? ಯಾವತ್ತು ಹುಟ್ಟಿದೆ ಅಂತ ಅವ್ರ ಹಳ್ಳಿಗಳಲ್ಲಿ ಗೊತ್ತಿರೋದಿಲ್ಲ. ನೀವು ಸ್ಕೂಲಿಗೆ ಸೇರ್ಸಕ್ಕೆ ಬರ್ತಾರೆ, ಸ್ಕೂಲ್ ಟೀಚರು ಜೂನ್ 1 ಅಂತ ಬರ್ಕತ್ತಾನೆ. ಸೊ ಇದು ಈ ದೇಶದ 135 ಕೋಟಿ ಜನರಲ್ಲಿ ಎಲ್ಲ ಜಾತಿ ಧರ್ಮದ ಬಡವರನ್ನ ಕಷ್ಟಕ್ಕೆ ಸಿಲುಕಿಸೋ ಪ್ರಶ್ನೆಗಳು. ಅವ್ರು ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ನೀವು ಅನುಮಾನಾಸ್ಪದ ನಾಗರಿಕರು ಅಂತಾರೆ. ಆಗಲೇ ನೀವು ಕೇಳಿದ ಪ್ರಶ್ನೆ, ಯಾಕೆ ಇದನ್ನು ಮಾಡ್ತಿದ್ದಾರೆ? ಹಾಗಾದ್ರೆ ಆಗಲೇ ನಾನು ಹೇಳ್ದಂಗೆ ಇದರಲ್ಲಿ ಗ್ರೇಡೆಡ್ ಸಿಟಿಜನ್ಶಿಪ್ ಮಾಡ್ತಾರೆ. ಇದು ಸಾವರ್ಕರ್ನ ಕನಸು. ಅಂಬೇಡ್ಕರ್ ಏನು ಮಾಡಿದ್ರು? ಈ ದೇಶದಲ್ಲಿ ಎಲ್ಲ ಸಮಾನರಾಗಬೇಕು, ಎಲ್ಲರಿಗೊಂದೀಗ ಅಂಬಾನಿ ಇದ್ದಾನೆ, ಅವ್ರಿಗೆ 4.5 ಲಕ್ಷ ಕೋಟಿ ರೂಪಾಯಿ ಆಸ್ತಿ. ಹಂಗಂದ್ ಮಾತ್ರಕ್ಕೆ ಅವ್ರಿಗೆ 4.5 ಲಕ್ಷ ಕೋಟಿ ಓಟ್ ಇಲ್ಲ. ಅಂಬಾನಿಗೂ ಒಂದೇ ಓಟು, ನನಗೆ ಒಂದೇ ಓಟು, ರಾಜಕೀಯವಾಗಿ ಸಮಾನರು. ಆದರೆ ಅಂಬೇಡ್ಕರ್ ಕನಸು ಬರೀ ರಾಜಕೀಯವಾಗಲ್ಲ, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೂಡ ನಾವು ಸಮಾನರಾಗಬೇಕು, ಸಂಪೂರ್ಣ ನಾಗರಿಕತ್ವ ಬೇಕು ಅನ್ನೋದು ಅವ್ರ ಕನಸು. ಸಾವರ್ಕರ್ ಕನಸೇನಿತ್ತು? ಈ ದೇಶದಲ್ಲಿ ಪುರುಷರು ಮೇಲು, ಹೆಣ್ಣು ಮಕ್ಕಳವರ ಅಧೀನ, ಬ್ರಾಹ್ಮಣಶಾಹಿ ಮೇಲು, ಉಳಿದವರ ಅಧೀನ, ಬಡವರು ಶ್ರೀಮಂತರ ಅಧೀನ. ಇದು ಇವ್ರದ್ದು ಗ್ರೇಡೆಡ್ ಸಿಟಿಜನ್ಶಿಪ್ ಇವ್ರ ಕನಸು. ಈ CAA, NPR, NRC ಈ ಥರ ಸಿಟಿಜನ್ಶಿಪ್ನಲ್ಲಿ ಒಡೆದು ಆಳುವ ನೀತಿ ತರ್ತಿದೆ ಮತ್ತು ಈ ದೇಶದ 135 ಕೋಟಿ ಜನರನ್ನು ಬೀದಿಗೆ ತರುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನ ನೀಡುವಾಗ ಸರಿಯಾಗಿ ನೀಡುತ್ತೆ ಅನ್ನುವಂಥದ್ದು ಕೂಡ ಸರ್. ಸುಪ್ರೀಂ ಕೋರ್ಟ್ ಅಲ್ಲಿ ಇರೋ ಕೇಸ್ ಒಂದು ಸ್ಪಷ್ಟ ಮಾಡ್ಕೊಳ್ಳೋಣ. CAA ಬಗ್ಗೆ ಕೇಸ್ ಇದೆ ವಿನಃ NPR, NRC ಬಗ್ಗೆ ಪ್ರಕರಣವೇ ಇಲ್ಲ. ಸುಪ್ರೀಂ ಕೋರ್ಟ್ ಮುಂದೆ NPR, NRC ಕಾಯ್ದೆ ಬಗ್ಗೆ ಯಾವ ಪ್ರಶ್ನೆಯೂ ಇಲ್ಲ. ಯಾಕಂದ್ರೆ NPR, NRC 2004ರಲ್ಲೇ ಜಾರಿಯಾಗೋಯ್ತು. 16 ವರ್ಷ ಆಯ್ತು. 16 ವರ್ಷ. 2010ರಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಒಂದ್ಸತಿ NPR ಮಾಡಿತ್ತು, NRC ಮಾಡಲಿಲ್ಲ, ಬರೀ NPR ಮಾಡ್ತದ್ದು. ಸೊ ಈಗಾಗಲೇ ಇರೋ ಕಾಯ್ದೆ, ಜಾರಿಗೆ ಬಂದಿರೋ ಕಾಯ್ದೆ ಬಗ್ಗೆ ಯಾರು ಪ್ರಶ್ನೆ ಕೇಳಕ್ ಬರಲ್ಲ. 16 ವರ್ಷ ಆಗೋಗಿದೆ, ಲಿಮಿಟೇಷನ್ ದಾಟಿದೆ. ಸೊ NPR, NRC ಬಗ್ಗೆ ಕೋರ್ಟಲ್ಲಿ ಪ್ರಕರಣ ಇಲ್ಲ. ಕೋರ್ಟಲ್ಲಿ ಇರೋದು CAA ಬಗ್ಗೆ. CAA ಬಗ್ಗೆ ಅವ್ರೇನ್ ಮಾಡ್ತಾರೆ? ಇದರಲ್ಲೊಂದು ಸಾಂವಿಧಾನಿಕ ಪ್ರಶ್ನೆ ಇದೆ. ಯಾವುದು ಸಾಂವಿಧಾನಿಕ ಪ್ರಶ್ನೆ? ಇಡೀ ದೇಶದ ಜನಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯಗಳನ್ನ ಬರೀ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ಬೋದಾ, ರಾಜ್ಯ ಸರ್ಕಾರಗಳು ಕೂಡ ಅದ್ರ ಬಗ್ಗೆ ಒಂದು ಮಾತಿರ್ಬೇಕಲ್ವಾ ಅಂತ ಒಂದು ಸಾಂವಿಧಾನಿಕ ಪ್ರಶ್ನೆ ಇದೆ. ಈ ಸಾಂವಿಧಾನಿಕ ಪ್ರಶ್ನೆಯನ್ನ ಯಾರು ಸಾಲ್ವ್ ಮಾಡಬೇಕು? ಒಂದು ಸಾಂವಿಧಾನಿಕ ಪೀಠ ಸಾಲ್ವ್ ಮಾಡಬೇಕು. ಸಾಂವಿಧಾನಿಕ ಪೀಠ ಅಂದ್ರೆ 5 ಜನರ ಬೆಂಚ್. ಈಗ ಇದಿರೋದು 3 ಜನರ ಬೆಂಚ್ ಬಂದು. ಸೊ 4 ವಾರ ಟೈಮ್ ಕೊಟ್ಟಾದ್ಮೇಲೆ ಏನ್ ಮಾಡ್ತಾರೆ? ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮಾಡ್ತಾರೆ. ಅದು 5 ಜನರದೋ 7 ಜನರದೋ ಆಗಿರುತ್ತೆ. ಅದಕ್ಕೆ ಒಗಾಯಿಸ್ತಾರೆ. ಅದಕ್ಕೆ ಮುಂಚೆ ಸ್ಟೇ ಆರ್ಡರ್ ಕೊಡ್ಬೋದು, ಸ್ಟೇ ಆರ್ಡರ್ ಕೊಡದೇ ಇರ್ಬೋದು. ಇದು ಎಳೆಯುತ್ತೆ CAA ಬಿಡಿ. CAA ಏನು ಒಂದು ಬೇರೆ ದೇಶಗಳಿಂದ ಬರ್ತಿರೋರ ನಡುವೆ ತಾರತಮ್ಯ ಮಾಡ್ತಿರೋದು. ಈಗ ನಮ್ಮ ಮುಂದೆ ಏಪ್ರಿಲ್ 15ಕ್ಕೆ ಇರುವ ಗುಮ್ಮ ಯಾವುದು? NPR ಮತ್ತು NRC.
ಎಸ್ ಸರ್, ಇನ್ನು ನಿಮ್ಮ ಪ್ರಕಾರ ಯಾವ ರೀತಿ ಇರ್ಬೇಕಿತ್ತು ಈ ಕಾಯ್ದೆ ಅನ್ನುವಂಥದ್ದು? ಮೊದಲನೇದು ಸೆನ್ಸಸ್ ದಯವಿಟ್ಟು ಮಾಡಿ, NPR NRC ರದ್ದು ಮಾಡಿ. NPR ಅಗತ್ಯ ಇಲ್ಲ, NRC ಅಗತ್ಯವೇ ಇಲ್ಲ. ಯಾಕಂದ್ರೆ ಈ ದೇಶದಲ್ಲಿ 70 ವರ್ಷದಿಂದ ಆಗ್ತಿರೋ ಸೆನ್ಸಸ್ಸೇ ಹೊರತು NPR ಯಾವತ್ತೂ ಮಾಡಿಲ್ಲ. ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ, ರೇಷನ್ ಕಾರ್ಡ್ ಕೊಟ್ಟಿದ್ದೀರಾ, ವೋಟರ್ ಕಾರ್ಡ್ ಕೊಟ್ಟಿದ್ದೀರಾ, ನಮ್ಮ ಎಲ್ಲಾ ಡೀಟೇಲ್ಸ್ ನಿಮ್ಮ ಹತ್ರ ಇದೆ. ಇನ್ಮೇಲೆ ಇನ್ನೇ ಅದಕ್ಕೆ ಶಿಕ್ಷೆ ಪರೀಕ್ಷೆ ಮಾಡ್ತೀರಿ ಇದನ್ನು. ಸೊ ಇದು ಅನಗತ್ಯವಾದದ್ದು. ಇದು ಜನರಲ್ಲಿ ದೇಶದಲ್ಲೇ ಅರಾಜಕತೆ ಮಾಡುತ್ತಿದ್ದು, ದೇಶದಲ್ಲಿ ಹಾಹಾಕಾರ ಆಗುತ್ತೆ. ಮೊನ್ನೆ ನೋಡಿ, ಯಾವುದೋ ಕೆಲಸಕ್ಕೋಸ್ಕರ ಯಾವುದೋ NGO ಒಂದು ಮಾಹಿತಿ ಸಂಗ್ರಹಕ್ಕೋಸ್ಕರ ಹೊಡೆದೋಡಿಸ್ಬಿಟ್ಟಿದ್ದಾರೆ. ಜನರಲ್ಲಿ ಅಷ್ಟು ಆತಂಕ ಹುಟ್ಟಿಸ್ಬಿಟ್ಟಿದ್ದಾರೆ, ಓಹೋ ನಮ್ಮ ದೇಶದಿಂದ ಓಡಿಸ್ತಾರೆ ಅಂತ. ಇದು ಸುಳ್ಳು ಆತಂಕ ಅಲ್ಲ, ಯಾಕಂದ್ರೆ NPR NRC ಕಾಯ್ದೆಯನ್ನು ನೀವು ಮಾಡ್ತಿರೋದೇ ಅದಕ್ಕೋಸ್ಕರ. ಸೊ ಆದ್ದರಿಂದ ಒಂದೇ ಡಿಮ್ಯಾಂಡು, ಈ 3 ಕಾಯ್ದೆಗಳ ಪ್ರಾಣ ಪಕ್ಷಿ ಇರೋದು NPR ಅಲ್ಲಿ. NPR ರದ್ದಾದ್ರೆ NRC ಮಾಡಕ್ ಬರಲ್ಲ. ಯಾಕಂದ್ರೆ NRC ಮಾಡೋದಕ್ಕೆ NPR ಮೊದಲನೇ ಹೆಜ್ಜೆ. NPR ರದ್ದಾದ್ರೆ NRC ರದ್ದಾಗತ್ತೆ, NRC ರದ್ದಾದ್ರೆ CAAಗೆ ಅರ್ಥ ಇರಲ್ಲ. ಸೊ ಹೀಗಾಗಿ ಅವ್ರು ಅದಕ್ಕೋಸ್ಕರ ತುಂಬಾ ಸುಳ್ಳು ಹೇಳ್ತಿದ್ದಾರೆ. NRC ಬೇರೆ, NPR ಬೇರೆ. NPR ಆದ್ರೆ ಜನರ ಮನಸ್ಸೇ ಒಂದು ಇಬ್ಬಾಗ ಆಗಿದೆ ಅಂತಲೇ ಹೇಳ್ಬೋದು. ಕೆಲವರು ಇದನ್ನ ವಿರೋಧಿಸಿದ್ರೆ, ಕೆಲವರು ಇದನ್ನ ಸ್ವೀಕರಿಸ್ತಾ ಇದ್ದಾರೆ. ಸೊ ಈ ಬಗ್ಗೆ ಹೇಳೋದಾದ್ರೆ, ಒಂದು ಇಬ್ಬಾಗ ಆಗಿಲ್ಲ. ಕೆಲವು ಜನ ಬಹುಸಂಖ್ಯಾತ ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ, ಅವ್ರಿಗೊಂದು ಅಭಿಪ್ರಾಯ ಇಲ್ಲ, ಗೊತ್ತಿಲ್ಲ. ಇದ್ರ ಬಗ್ಗೆ ವಿವರ ಕೊಡ್ತಿರೋದು ಯಾರು? ಸರ್ಕಾರ ಈಗ ಏಕಪಕ್ಷೀಯವಾಗಿ ಬರೀ CAA ಬಗ್ಗೆ, ನೀವು ಬಿಜೆಪಿ ಹಂಚ್ತಿರೋ ಪಾಂಪ್ಲೆಟ್ ನೋಡಿದ್ರೆ ಅದು ಬರೀ CAA ಬಗ್ಗೆ ಮಾತಾಡುತ್ತೆ. ಅಂದ್ರೆ ಇವರನ್ನ ಹೇಗೆ ಅಂದ್ರೆ ಈ ಒಂದೇ ವಿಚಾರಕ್ಕೆ ತರೋದು ಹೇಗೆ ಅನ್ನುವಂಥದ್ದು? ಒಂದು ವಿಚಾರಕ್ಕೆ ಹಂಗೆ ತರಕ, ನಿಮ್ಮ ಉದ್ದೇಶ ಈ ದೇಶದಲ್ಲಿರೋ ಜನರನ್ನು ಹೊಡೆದೋಡಿಸ್ಬೇಕು, ನನ್ನ ಉದ್ದೇಶ ಈ ದೇಶದಲ್ಲಿರೋ ಜನರನ್ನೆಲ್ಲ ಉಳಿಸ್ಕೋಬೇಕು. ನಮ್ಮಿಬ್ಬರದು ಒಂದೇ ಉದ್ದೇಶ ಆಗ್ಬೇಕು ಅಂದ್ರೆ, ಇಲ್ಲ ನೀವು ನಿಲುವು ಬದಲಾಯಿಸ್ಕೋಬೇಕು, ಇವಾಗ ಆಗಿದ್ದನ್ನ ಹೇಗೆ ಸರಿಪಡಿಸಬೇಕು ಅಂದ್ರೆ NPR ರದ್ದಾಗಬೇಕು, NPR ರದ್ದಾಗಬೇಕು, NRC ರದ್ದಾಗಬೇಕು, CAA ನಲ್ಲಿರೋ ತಾರತಮ್ಯ ಹೋಗ್ಬೇಕು. ಉದಾಹರಣೆ ಇನ್ನೊಂದು ಕೊನೆ ಮಾತು ಹೇಳ್ತೇನೆ ನಿಮಗೆ. 1951ರಲ್ಲಿ ವಿಶ್ವಸಂಸ್ಥೆ ಒಂದು ವಲಸೆ ನೀತಿ ಮಾಡ್ತು. ಜಗತ್ತಿನ ಯಾವುದೇ ದೇಶಗಳು ಎಲ್ಲೇ ಧಾರ್ಮಿಕ ದೌರ್ಜನ್ಯಕ್ಕೆ ಬೇರೆ ಯಾವುದೇ ಬರೀ ಧಾರ್ಮಿಕ ದೌರ್ಜನ್ಯ ಆಗಲ್ಲ, ಭಾಷಾ ದೌರ್ಜನ್ಯ ಆಗುತ್ತೆ, ಹೆಂಗಸರ ಮೇಲೆ ದೌರ್ಜನ್ಯ ಆಗುತ್ತೆ, ಅಥವಾ ನಾಸ್ತಿಕರು ಅನ್ನೋದು ದೌರ್ಜನ್ಯ ಆಗುತ್ತೆ, ಅಥವಾ ನೀವು ಯಾವುದೋ ಒಂದು ರಾಜಕೀಯ ಅಭಿಪ್ರಾಯ ಇಟ್ಕೊಂಡಿದ್ದೀರಾ ಅಂತ ದೌರ್ಜನ್ಯ ಆಗುತ್ತೆ. ಎಲ್ಲೇ ದೌರ್ಜನ್ಯ ಆದರೂ ಮತ್ತೊಂದು ದೇಶ ಅವ್ರಿಗೆ ಆಶ್ರಯ ಕೊಡಬೇಕು ಅಂತ ಒಂದು ವಲಸೆ ನೀತಿ ಮಾಡಿದ್ರು 1951ರಲ್ಲಿ. 1967ರಲ್ಲಿ ಅದಕ್ಕೊಂದು ನೀತಿ ನಿಯಮಾವಳಿ ರೂಪಿಸಿದ್ದಾರೆ. 1885ರಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಏನ್ ಮಾತಾಡಿದ್ರು ಚಿಕಾಗೋಗೆ ಹೋಗಿ, ನನ್ನ ದೇಶದ ಹೆಮ್ಮೆ ಏನಪ್ಪಾ ಅಂತಂದ್ರೆ ಜಗತ್ತಿನಲ್ಲಿ ಯಾರು ಯಾವುದೇ ದೌರ್ಜನ್ಯಕ್ಕೆ ತುತ್ತಾದರೂ ನನ್ನ ದೇಶ ಅವ್ರಿಗೆ ತೆರೆದ ಬಾಗಿಲಿಂದ ಸ್ವಾಗತಿಸಿದೆ, ನನ್ನ ದೇಶ ಅಂದ್ರು. ನಾವು ಆ ಥರದ್ದು ವಲಸೆ ನೀತಿ ಮಾಡೋಣ. ನೀವು ನಾಗರಿಕತ್ವ ಕೊಡಬೇಡಿ, ಆಶ್ರಯ ಕೊಡಿ. ಎಲ್ಲ ಬರೀ 3 ದೇಶ 6 ಧರ್ಮ, ಡಿಸೆಂಬರ್ 31, 2014 ಮುಂಚೆ ಹಂಗೆ ಮಾಡಕ್ ಬರಲ್ಲ. ಎಲ್ಲೇ ಯಾರು ಯಾವಾಗಲೇ ದೌರ್ಜನ್ಯಕ್ಕೆ ತುತ್ತಾದ್ರು ತಾರತಮ್ಯವಿಲ್ದಿರ ಆಶ್ರಯ ಕೊಡ್ತೀವಿ. ಪೌರತ್ವ ಯಾವಾಗ ಕೊಡ್ತೀರಾ? ಅವ್ರು 11 ವರ್ಷ ಇಲ್ಲಿ ವಾಸ ಮಾಡಿದ್ರು, ನಮ್ಮ ದೇಶದ ವಿರುದ್ಧ ಏನೂ ನಡ್ಕೊಳ್ಳಿಲ್ಲ, ಅವಾಗ ಕೊಡಿ. ಈಗಲೂ ಇದೆ ಆ ಅವಕಾಶ. ನಮ್ಮ ದೇಶದ ನಾಗರಿಕತ್ವ ಕಾಯ್ದೆನಲ್ಲೇ ಅದಕ್ಕೆ ಅವಕಾಶ ಇದೆ. ಈ CAA ಅಮೆಂಡ್ಮೆಂಟ್ ಅಗತ್ಯವೇ ಇರಲಿಲ್ಲ. ಎಸ್ ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು CAA ಆಗಿರ್ಬೋದು, NRC ಆಗಿರ್ಬೋದು, ಒಟ್ಟಿಗೆ ಏನು NPR ಆಗಿರ್ಬೋದು, ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಸರ್. ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ ವೀಕ್ಷಕ. ಎಸ್ ವೀಕ್ಷಕರೇ, ಇವಿಷ್ಟು CAA, NRC ಹಾಗೇನೆ NPR ಬಗೆಗೆ ಜನರಿಗಿರುವಂತಹ ಒಂದು ಗೊಂದಲಗಳಿಗೆ ಏನು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.